ಆತ್ಮೀಯರೇ, ಹಿಂದೂ ಯುವ ಸೇನೆ ಪಾಂಚಜನ್ಯ ಶಾಖೆದ ವತಿರ್ದು ನಮ್ಮ ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಲದ ಒಂಜಿ ಸಹಕಾರಡ್ ಇನಿ ಶಿಕ್ಷಕರ ದಿನಾಚರಣೆ ನಮ್ಮ ದೇಶದ ಒರ್ಮೆಲ ಆಚರಣೆ ಮಲ್ತೊಂದು ಪುನಃ ಜನ ಪೊರ್ತುಡುಲ್ಲ. ಈ ಸಂದರ್ಭಡ್ ನಮಕ್ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿಯಿಂದ ಪಂತೇರು. ನಮ್ಮ ಗುರು ಬೊಕ್ಕ ಗುರಿ ನಮಕ್ ಮುಖ್ಯಗೆ ಇನ್ನಟ್ಟು ಒಂಜಿ ಎಡ್ಡೆ ದಿನ ತಾನಿ ಸರ್ವಪಲ್ಲಿ ರಾಧಾಕೃಷ್ಣನ ಜನ್ಮದಿನಾಚರಣೆದ ಶಿಕ್ಷಕರ ದಿನಾಚರಣೆ ಸಂದರ್ಭಡ್ ಒಂಜಿ ಸಮಾಜಗ್ ಅವೇತ ಜೋಕ್ಲೆಗ್ ವಿದ್ಯಾದಾನ ಮಲ್ತನಂಚಿನ ಒಂಜಿ ಶಿಕ್ಷಕರಿಗೆ ಅಭಿನಂದನೆ ಮಲ್ಪನ ಮೂಲಕ ಅರ್ಥಪೂರ್ಣವಾದ ಶಿಕ್ಷಕರ ದಿನಾಚರಣೆ ಆಚರಣೆ ಮಲ್ಪನಂಚಿನ ಕಾರ್ಯಕ್ರಮ ನಮ್ಮ ಮಾತೆಲ್ಲ ಸೇರಂದ ಭಾರಿ ಆಸಕ್ತಿ ರೀತಿ ಪೊರ್ತು ಪುಲ್ಯಕಾಂಡದ ಪೊರ್ತುಲ ನಮ್ಮ ಹಿಂದಿ ಯೋಚನೆದ ಮಾತು ಜವಣೆಲ್ಲ ಸೇರಿನ ಮತ್ತು ಭಾರಿ ಸಂತೋಷದ ವಿಷಯ ದಯಪಂಡ ಸಂಘಟನೆ ನಡೀತನಕ್ಲಿ ಎಪ್ಪಲ ನಮ್ಮ ಗುರುನಕ್ಲೇನು ಹಿರಿಯಕ್ಲೇನು ನಮ್ಮ ಧರ್ಮನ ಮರಪೂಜ್ಯರಿಗೆ ಅಂಚನೆ ಇನ್ನಿತ ಕಾರ್ಯಕ್ರಮನ ಶಿಕ್ಷಕರಿಗೆ ಸಮರ್ಪಣೆ ಮಲ್ಪೊಂದು ಕಾರ್ಯಕ್ರಮ ಆರಂಭ ಕೊರೊಂದಿಲ್ಲ. ಈ ಕಾರ್ಯಕ್ರಮದ ಇನ್ನು ಅಭಿನಂದನಾ ಗುರುವಂದನಾ ಸಮಾರಂಭದ ಕಾರ್ಯಕ್ರಮದ ಪಾಲ್ದೆತನ ರೂಪನಂಚಿನ ಶ್ರೀ ಸತೀಶ್ ಕುಂಪಲ ವೇದಿಕೆ ಬೋರ್ಡ್ ಪಡೆದ ವಿನಂತಿ, ಯಶೋಧರ್ ಚೌಟ್ರ ವೇದಿಕೆ ಬೋರ್ಡ್ ಪಡೆದ ವಿನಂತಿ, ಭಾಸ್ಕರ ಚಂದ್ರ ಶೆಟ್ಟಿ ವೇದಿಕೆ ಬೋರ್ಡ್ ಪಡೆದ ವಿನಂತಿ, ನಮ್ಮ ಧನಲಕ್ಷ್ಮಿ ಗಟ್ಟಿ ಮೇರ್ಲ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಆರ್ಲ ಮತ್ತು ವೇದಿಕೆ ಬೋರ್ಡು ಅಂಚನೆ HMI ನಂಚಿನ ಶ್ರೀಮತಿ ವಿನಯ್ ಟೀಚರ್ಲ ವೇದಿಕೆ ಬೋರ್ಡ್ ಪಡೆದ ವಿನಂತಿ ಮಲ್ಪ ಅವೆಲ್ಲ ಕಡೆ ಕೌನ್ಸಿಲರ್ ರೇಷ್ಮಾ ಜಗದೀಶ್ ಮೇರ್ಲ ವೇದಿಕೆ ಬೋರ್ಡು ಅಂಚನೆ ಯಶವಂತ ಅಮೀನ್ ಮೇರ್ಲ ವೇದಿಕೆ ಬೋರ್ಡ್ ಪಡೆದ ವಿನಂತಿ ಅವೆಲ್ಲ ಕಡೆ ಹಳೆ ವಿದ್ಯಾ ಸಂಘದ ನವನೀತ್ ಮೇರ್ಲ ವೇದಿಕೆ ಬೋರ್ಡು ಸೋಮನಾಥ ದೇವರನ ಪಾದಕಮಲಗ ಷಷ್ಟಾಂಗ ಅಡ್ಡನಬೂರೊಂದು ಮಹಾಗಣಪತಿ ದೇವರನ ಭಕ್ತಿಡು ನೆನಪುನ ಮಂತೊಂದು ಅನ್ನ ಪಾದಗ ಅಡ್ಡನಬೂರೊಂದು ವಿಶೇಷವಾಯಿನಂಚಿನ ಇನಿ ದಿನ ನಮ್ಮ ಗುರು ಹಿರಿಯರಿಗೆ ಗೌರವ ಕೊರ್ಪನಂಚಿನ ದಿನ ಅಂಚನೆ ಶಿಕ್ಷಕರ ದಿನಾಚರಣೆದ ಪ್ರಯುಕ್ತ ನಮ್ಮ ಹಿರಿಯರು ಬೊಕ್ಕ ಮಾರ್ಗದರ್ಶಕರು ಅಂಚನೆ ನಿವೃತ್ತ ಶಿಕ್ಷಕರಾಯನಂಚಿನ ವಾಸುದೇವರಾವ್ ಮೆರ್ನ ಸನ್ಮಾನದ ಈ ಶುಭ ಸಮಾರಂಭಡ್ ಹಿಂದೂ ಯುವ ಸೇನೆ ಪಾಂಚಜನ್ಯ ಶಾಖೆ ತುಕೋಟು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಲದ ಸಹಕಾರದ ನಡಪನಂಚಿನ ಇನಿ ಹಿಂದೂ ಯುವ ಸೇನೆ ಪಾಂಚಜನ್ಯ ಶಾಖೆ ತುಕೋಟದ ಈ ಶುಭ ಸಮಾರಂಭಡ್ ವೇದಿಕೆ ಡುಪ್ಪುನಂಚಿನ ನಮ್ಮ ಹಿಂದೂ ಯುವ ಸೇನೆದ ಕೇಂದ್ರೀಯ ಮಂಡಳಿಯ ಅಧ್ಯಕ್ಷರಾಯನಂಚಿನ ಯಶೋಧರ ಚೌಟ ಮೇರೆಗೆ ನಮ್ಮ ಹಿಂದೂ ಯುವ ಸೇನೆ ಪಾಂಚಜನ್ಯ ಶಾಖೆದ ಪರವಾದ ಸ್ವಾಗತ ಮಂತೊಂದುಲ್ಲ. ಅಂಚನೆ ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಲದ ಗೌರವಾಧ್ಯಕ್ಷರಾಯಂಚಿನ ಶ್ರೀ ಭಾಸ್ಕರ್ ಚಂದ್ರ ಶೆಟ್ಟಿ ಮೇರೆಗಿಲ ನಮ್ಮ ಹಿಂದೂ ಯುವ ಸೇನೆ ಪಾಂಚಜನ್ಯ ಶಾಖೆದ ಪರವಾದ ಸ್ವಾಗತ ಮಂತೊಂದುಲ್ಲ. ಅಂಚನೆ ನಮ್ಮ ಜಿಲ್ಲಾ ಪಂಚಾಯತಿದ ಮಾಜಿ ಸದಸ್ಯರು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಬಕ ಎಂಕಲ ಮಾರ್ಗದರ್ಶಕರಾಯನಂಚಿನ ಸತೀಶ್ ಕುಂಪಲ ಮೆರೆಗಿಲ ನಮ್ಮ ಹಿಂದೂ ಯುವ ಸೇನೆ ಪಾಂಚಜನ್ಯ ಶಾಖೆದ ಪರವಾದ ಸ್ವಾಗತ ಮಂತೊಂದುಲ್ಲ. ಮಹಿಳಾ ಮೋರ್ಚಾ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರು ಅಂಚನೆ ಜಿಲ್ಲಾ ಪಂಚಾಯತ್ ಶಿಕ್ಷಣ ಬಕ ಸ್ಥಾಯಿ ಸಮಿತಿ ಅಧ್ಯಕ್ಷರಾಯಂಚಿನ ಧನಲಕ್ಷ್ಮಿ ಗಟ್ಟಿ ಮೆರೆಗಿಲ ನಮ್ಮ ಸ್ವಾಗತ ಮಂತೊಂದುಲ್ಲ. ಅಂಚನೆ ಹಿಂದೂ ಯುವ ಸೇನೆದ ಅಂಚನೆ ನಮ್ಮ ಉಳ್ಳಾಲದ ನಗರಸಭೆದ ಮಾಜಿ ಸದಸ್ಯರು ಅಂಚನೆ ಭಾರತೀಯ ಜನತಾ ಪಕ್ಷ ಮಂಡಲದ ಹಿರಿಯ ಉಪಾಧ್ಯಕ್ಷರಾಂಚಿನ ಯಶವಂತ್ ಉಳ್ಳಾಲ್ ಮೆರೆಗಿಲ ನಮ್ಮ ಹಿಂದೂ ಯುವ ಸೇನೆ ಪಾಂಚಜನ್ಯ ಶಾಖೆದ ವತಿರ್ದು ಸ್ವಾಗತ ಮಂತೊಂದುಲ್ಲ. ಅಂಚನೆ ನಗರಸಭೆದ ಸದಸ್ಯರು ನಮ್ಮ ರೇಷ್ಮಾ ಜಗದೀಶ್ ಮೆರೆಗಿಲ ಸ್ವಾಗತ ಮಂತೊಂದುಲ್ಲ. ಈ ಶಾಲೆದ ಮುಖ್ಯ ಶಿಕ್ಷಕರು ಶ್ರೀಮತಿ ವಿನಯಕ್ಕ ಮೆರೆಗಿಲ ನಮ್ಮ ಹಿಂದೂ ಯುವ ಸೇನೆ ಪಾಂಚಜನ್ಯ ಶಾಖೆದ ವತಿರ್ದು ಸ್ವಾಗತ ಮಂತೊಂದುಲ್ಲ. ಅಂಚನೆ ಇನ್ನಿತ ಮಾಜಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಯನಂಚಿನ ನವನೀತ್ ಮೆರೆಗಿಲ ಹಿಂದೂ ಯುವ ಸೇನೆ ಪಾಂಚಜನ್ಯ ಶಾಖೆದ ವತಿರ್ದು ಸ್ವಾಗತ ಮಂತೊಂದುಲ್ಲ. ಅಂಚನೆ ಹಿಂದೂ ಯುವ ಸೇನೆದ ಪಾಂಚಜನ್ಯ ಶಾಖೆದ ಅಧ್ಯಕ್ಷರಾಂಚಿನ ದೀಕ್ಷಿತ್ ತೊಕ್ಕೊಟ್ಟು ಮೆರೆಗಿಲ ಪಾಂಚಜನ್ಯ ಶಾಖೆದ ವತಿರ್ದು ಸ್ವಾಗತ ಮಂತೊಂದುಲ್ಲ. ಅಂಚನೆ ವಿಶೇಷವಾದ ನಮ್ಮ ಇನಿ ವಾಸುದೇವರಾವ್ ಅರೆಣ್ ಇನ್ನು ನಮ್ಮ ಗೌರವ ಮನ್ಪುಣಂಚಿನ ಆದ್ಯ ಕರ್ತವ್ಯ ದಾದ ಪಂಡ ಮಸ್ತ್ ಜೋಕ್ಲೆಗಾರ ವಿದ್ಯೆನ ಕಲ್ಪಾದ ನಮಕ್ ರಡ್ನೆ ಅಮ್ಮ ಏರು ಪಂಡ ಶಿಕ್ಷಕರು ಫಸ್ಟ್ದ ಅಮ್ಮ ನಮ್ಮ ಇಲ್ಲ ಜನ್ಮ ಕೊರನಂಚಿನ ಅಮ್ಮ ಅಂಚನೆ
ನೆಕ್ಸ್ಟ್ ನಮಕ್ ರಡ್ನೆ ವಿದ್ಯೆ ಕೊರ್ಪನಾರು ಶಿಕ್ಷಕರು ಅರಣ್ಯ ಸನ್ಮಾನ ಮನ್ಪುಣಂಚಿನ ಈ ಸುಧಾಂದರ್ಬಡ್ ನಮಕ್ ನಮ್ಮ ಎದುರುಡಿತ್ತಿನಂಚಿನ ಪ್ರವೀಣ್ ಎಸ್ ಕುಂಪಾಲ ಮೇರೆಲ್ಲ ಇನಿ ವಿಶೇಷವಾದ ಈ ಕಾರ್ಯಕ್ರಮ ನಿಯೋಜನೆ ಮನ್ಪರ ಸಂಘಟನೆ ಮನ್ಪರ ಪ್ರತಿಯೊಂಜೇಕಲ ಆರೊಂಜಿ ಉತ್ಸಾಹ ಯಾದು ಒಂಜಿ ಸರ್ಕಾರಿ ಕೆಲಸಡಿತ್ತಿಲ್ಲ ಆರೊಂಜಿ ಜನಕ್ಲೊಟ್ಟಿಗೆ ಮಾತೊಟ್ಟಿಗೆ ಬೆರೆತದು ಅರ್ನ ಒಂಜಿ ಉತ್ಸಾಹನ ತರುಣರಿಗೆ ತೋಜ್ಪಾದ ಕೊಡ್ತಿನಂಚಿನ ಪ್ರವೀಣ್ ಕುಂಪಾಲ ಅರೆಗಿಲ ಸ್ವಾಗತನ ಮಂತೊಂದುಲ್ಲ ಹಿಂದೂ ಯುವಸೇನೆ ಪಾಂಚಜನ್ಯ ಶಾಖೆದ ವತಿರ್ದು ಸ್ವಾಗತನ ಮಂತೊಂದುಲ್ಲ ಅಂಚನೆ ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಅಂಚಿನ ವಿಕಾಸ್ ಮೆರೆಗಿಲ ಪಾಂಚಜನ್ಯ ಶಾಖೆದ ವತಿರ್ದು ಸ್ವಾಗತನ ಮಂತೊಂದುಲ್ಲ ಅಂಚನೆ ವಿಶೇಷವಾದ ನಮಕ್ ಮಾತರಿಕಲ ಒಂದು ಒತ್ತು ಕೊರ್ಪಣ ಒಂದು ಸಂಘಟನೆಗೆ ಒತ್ತು ಕೊರ್ಪನಾರು ಮಾತ ಕಾರ್ಯಕರ್ತರನ್ನ ಜೋಡಣೆ ಮಂತದು ನಮಕ್ ಒಂಜಿ ಹುಮ್ಮಸ್ ಕೊರ್ಪನಂಚಿನ ನಮ್ಮ ಯುವಕರು ಪುರುಷೋತ್ತಮ್ ಕಲ್ಲಾಪ್ ಮೆರೆಗಿಲ ಹಿಂದೂ ಯುವ ಸೇನೆ ಪಾಂಚಜನ್ಯ ಶಾಖೆದ ವತಿರ್ದು ಸ್ವಾಗತನ ಮಂತೊಂದುಲ್ಲ ಅಂಚನೆ ಉಪಾಧ್ಯಕ್ಷರಾನಿಂಚಿನ ಸತೀಶ್ ಚಂಬುಗುಡ್ಡ ಮೆರೆಗಿಲ ಪಾಂಚಜನ್ಯ ಶಾಖೆದ ವತಿರ್ದು ಸ್ವಾಗತನ ಮಂತೊಂದುಲ್ಲ ಅಂಜನೆ ಬೊಕೊಂಜಿ ಉಪಾಧ್ಯಕ್ಷರಾನಿಂಚಿನ ಸತೀಶ್ ಭಟ್ನಗರ ಮೆರೆಗಿಲ ಹಿಂದೂ ಯುವ ಸೇನೆ ಪಾಂಚಜನ್ಯ ಶಾಖೆದ ವತಿರ್ದು ಸ್ವಾಗತನ ಮಂತೊಂದುಲ್ಲ ಅಂಜನೆ ಪ್ರವೀಣ್ ಕೊಲ್ಯ ಮೆರೆಗಿಲ ಹಿಂದೂ ಯುವ ಸೇನೆ ಶಾಖೆದ ವತಿರ್ದು ಸ್ವಾಗತನ ಮಂತೊಂದುಲ್ಲ ಅಂಚನೆ ಗಣೇಶ್ ಶಿಲ್ಪಿ ಅಂಚನೆ ನಮ್ಮ ಮೆಸ್ಕಂದ ಪ್ರವೀಣರ್ ಅರೆಗಿಲ ಸ್ವಾಗತನ ಮಂತೊಂದು ಬತ್ತಿನಂಚಿನ ಮಾತ ಎನ್ನ ಆತ್ಮೀಯ ಹಿಂದೂ ಯುವ ಸೇನೆ ಕಾರ್ಯಕರ್ತರು ಹಿಂದುತ್ವದ ಕಾರ್ಯಕರ್ತರಿಗೆ ಮಾತರಿಗಿಲ ಸ್ವಾಗತನ ಮಂತೊಂದು ಎನ್ನ ಸ್ವಾಗತನ ಮುಕ್ತ ಮಂತೊಂದಲ್ಲ ಹಿರಿಯರ ಅಂಚಿನ ವಾಸುದೇವ ರಾವ್ ನಿರ್ವತ ಶಿಕ್ಷಕರು ಮೇರೆಗೆ ಗೌರವನ ಅನುಕೂರೊಂದಿಲ್ಲ ಅಂಚಿನ ಪೊಸಕುರಲ್ ಅಂಚನೆ ದಿನೇಶ್ ಅರೆಗಿಲ ಸ್ವಾಗತನ ಮಂತೊಂದು ಇನಿ ನಮಕ್ ಪೂರ್ಣವಾದ ಇನಿ ಈ ಒಂಜಿ ಕಾರ್ಯಕ್ರಮ ಮನ್ಪರ ನಿಯೋಜನೆ ಮನ್ಪರ ಭಾರತ ಸ್ಕೂಲ್ದ ಪೂರ್ಣ ಐತ ಮೆಕ್ಲೆಗೆ ಸ್ವಾಗತನ ಮಂತೊಂದುಲ್ಲ ಆತ ಕಾರ್ಯಕರ್ತರಿಗೆಲ್ಲ ವಿಶೇಷವಾದ ಸ್ವಾಗತ ಮಲ್ತೊಂದು ಕಾರ್ಯಕ್ರಮವನ್ನು ದುಂಬುಕೊರೊಂದಿಲ್ಲ ಸತೀಶ್ ಕುಂಪಲ್ರ ವಿನಂತಿ ಮಲ್ತೊಂದಿಲ್ಲ 1982 2 ಸಾರತ ಪದ್ದಾಜಿ ಮುಟ್ಟ ಈ ಶಾಲೆಡ್ 34 ವರ್ಷ ಸೇವೆ ಸಂದಾಯ ಮಲ್ತನಂಚಿನ ವಾಸುದೇವರ ಗೌರವದ ಒಂಜಿ ಅಭಿನಂದನಾ ಪಾತ್ರರನ್ನು ಸತೀಶ್ ಕುಂಪಲ್ ಕೊರಡು ಪಡೆದು ವಿನಂತಿ. ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣರ್ನ ಜನ್ಮದಿನದ ಒಂಜಿ ಸಂದರ್ಭಡ್ ಆರು ಈ ದೇಶಕ್ಕೆ ಕೊರ್ನಂಚಿನ ಅಪಾರವಾಯಿನಂಚಿನ ಕೊಡುಗೆದ ಆಧಾರದ ಮಿತ್ತು ಸ್ವಾತಂತ್ರ್ಯ ಹಿಡ್ದು ಇನಿ ಮುಟ್ಟಲ ಅರ್ನ ಹುಟ್ಟುದಿನ ದಿನನ ಶಿಕ್ಷಕರ್ನ ದಿನ ಪನ್ಪುನ ಲೆಕ್ಕ ನಮ್ಮ ಆಚರಣೆ ಇಡೀ ದೇಶದ ಮಲ್ತೊಂದಿಲ್ಲ. ಇನಿ ಅವೇ ಲೆಕ್ಕ ನಮ್ಮ ಮೂಲ ಬತ್ತದು ನಮ್ಮ ಮಾತರ್ನೆಲ್ಲ ಆತ್ಮೀಯರು ನಮ್ಮ ಈ ಭಾಗಡ್ ಸಾಂಸ್ಕೃತಿಕ ಅವಾರ್ಡ್ ಧಾರ್ಮಿಕ ಅವಾರ್ಡ್ ಸಾಮಾಜಿಕ ಅತ್ತಂದಂಡ ಈ ಶಾಲೆಡಿ ಏತ ಜೋಕ್ಲೆಗೆ ವಿದ್ಯೆಯನ್ನು ಕಲ್ಪಾದು ಇನಿ ಬಾರಿ ಹಿರಿತನಡು ಉಳ್ಳಾಲ ಬಾಗಡು ಶಾರದೋತ್ಸವ ಆದುಪ್ಪು ಹಬ್ಬಕ್ಕೋತ್ಸವ ಆದುಪ್ಪು ಪ್ರತಿ ಒಂಜೆಟ್ಲ ಅವತ್ತಂದೆ ಬೀಚ್ ಉತ್ಸವ ಅವತ್ತಂದೆ ಸಾಮಾಜಿಕ ಜಾಲಡ್ಲ ಬಾರಿ ಎಡ್ಡ ರೀತಿದ ಸಂದರ್ಶನ ಕೊರ್ಪಿನ ಮುಖಾಂತರ ನಂಗಿನಿ ಬಾರಿ ಗೌರವಯುತವಾದ ಅಂಚಿನ ನಿವೃತ್ತ ಶಿಕ್ಷಕರು ವಾಸುದೇವರಾವ್ ನಮ್ಮೊಟ್ಟಿಗೊಲ್ಲೇರು ಅರ್ಹವಾದ ಹಿಂದೂ ವ್ಯವಸನದ ಮುಖಾಂತರ ನಿಕ್ಲ ಪೂರನಲ ತಂಡ ಒಂಜಿ ಎಡ್ಡ ವ್ಯಕ್ತಿನ ಈ ಉಳ್ಳಾಲ ಭಾಗ ನಿಕ್ಲು ಮಾತೆಲ್ಲ ಸೇರಿದು ಗುರುತಿಸಿದಾರೆ ಸುರುಕಾದ ನಿಕ್ಲೆ ಮಾತೆರೆಗಳ ಹೃತ್ಪೂರ್ವಕ ಅಭಿನಂದನೆ. ಇನ್ನು ಆ ಕಾರ್ಯಕ್ರಮ ಉಪನಂಚಿನ ನಮ್ಮ ಹಿಂದೂ ವ್ಯವಸಾಯದ ಅಧ್ಯಕ್ಷರಾಯನಂಚಿನ ಯಶೋಧರ್ ಚೌಟ್ರು ಭಾಸ್ಕರ್ ಚಂದ್ರಶೇಟ್ರು ಆರು ಎಂಕ್ಲ ಮಾತೆರ್ನಲ್ಲ ರಾಜಕೀಯ ಧಾರ್ಮಿಕ ಮಾತೆಕ್ಲ ಎಂಕ್ಲೆಗೆ ಮಾರ್ಗದರ್ಶಕರು ಅಂಚನೆ ಈ ಶಾಲೆದ ಗುರಿಕಾರರು ಎಂಕ್ಲ BJPದ ನಾಯಕರ ಆದಿತ್ತನಂಚಿನ ನಮ್ಮ ಯಶವಂತ ಅಮೀನ್ರು ನವನೀತರು ದೀಕ್ಷಿತರು ಎಂಕ್ಲ ಆತ್ಮೀಯ ಜಿಲ್ಲಾ ಪಂಚಾಯತ್ದ ಸದಸ್ಯರ್ಲ ಮಹಿಳಾ ಮೋರ್ಚಾದ ಜಿಲ್ಲೆದ ಅಧ್ಯಕ್ಷರ್ಲ ಏನಂಚಿನ ಧನಲಕ್ಷ್ಮಕ್ಕ ನಮ್ಮ ಈ ಶಾಲೆದ ಮುಖ್ಯ ಟೀಚರ್ ಕುಂಪಲ ಪ್ರಶಾಂತರು ಪುರುಷೋತ್ತಮರು ಆತ ಆತ್ಮೀಯರು ಮಾಧ್ಯಮದ ದಿನೇಶರು ಹೊಸಕುರಲ್ದ ಇನಿ ಒಂದು ಅರ್ಥಪೂರ್ಣವಾದ ನಂಚಿನ ಕಾರ್ಯಕ್ರಮಕ್ಕೆ ನಮ್ಮ ಮಾತೆಲ್ಲ ಭಾಗವಹಿಸಿದ ಈ ಕೊರೋನಾದ ಸಂದರ್ಭಡ್ಲ ಯುವಸೇನೆದ ಮುಖಾಂತರ ಸಾಮಾಜಿಕ ಚಟುವಟಿಕೆಯಲ್ಲಿ ನಿರಂತರವಾದ ಮಲ್ಪನ ಮುಖಾಂತರ ಸಮಾಜಡ್ ಒವೇ ರೀತಿದ ಗಂಡಾಂತರ ಬರಡು ಆ ಗಂಡಾಂತರದ ನಡುಟುಲ ಸಾಮಾಜಿಕವಾದ ಕೆಲಸ ಮಲ್ಪ ಅಂತಂಪನೇನು ಹೆಂಗೆ ಗೊತ್ತಿತ್ತಿನ ಮಟ್ಟಿಗೆ ಭಾಸ್ಕರನ್ನೇ ಗುಣಕರನ ನೇತೃತ್ವದ ಹೆಚ್ಚು ಕಡಿಮೆ 1986, 87, 89 ಇಂಚ ನಿರಂತರವಾದ ಮಲ್ತೊಂದುಲ್ಲೇರು ನಮ್ಮ ಉಳ್ಳಾಲ ಭಾಗಗಳ ನಿರಂತರವಾದ ಭಾಸ್ಕರನ್ನೇ ಗುಣಕರನ್ನೇ ಯಶೋಧರನ್ನೇ ಮುಕ್ಲನ ಪೂರ ಸಂಪರ್ಕದ ದಾತ್ರ ಇನಿ ಈ ಭಾಗಡ್ಲ ಹಿಂದುತ್ವದ ಜವನೆರೆಗೆ
ಪ್ರೋತ್ಸಾಹ ಕೊರ್ಪುನಂಚಿನ ಕೆಲಸಲೇ ನಿರಂತರವಾದ ಮಲ್ತೊಂದು ಬೈದೇರು. ನಮ್ಮ ಹಿಂದುತ್ವ ಬಕ್ಕ ನಮ್ಮ ಸಂಘಟನೆನೇನು ಪೂರ ಒರಿಪನಂಚಿನ ಕೆಲಸಲೇನು ಮಲ್ಪುನ ಆ ಜವಾಬ್ದಾರಿನ ಇತ್ತೆ ಜವಾಬ್ದಾರಿ ವಹಿಸೊಂದು ನಕುಲ ಇನ್ನು ಮುಂದುವರಿಸೊಂದು ಕೊನಪುನಂಚಿನ ಎಡ್ಡೆ ಕೆಲಸಲೇನು ಮಲ್ಪುನ ಸಂದರ್ಭಡ್ ಸಮಾಜಡ್ ಎಡ್ಡೆಡ್ಡೆ ಕೆಲಸಲೇನು ಮಲ್ಪುನ ಮುಖಾಂತರ ಸಮಾಜಕ್ಕೆ ಸಂಘಟನೆ ಆಸ್ತಿ ಆಪುನಂಚಿನ ಕೆಲಸಲೇನು ಹಿಂದೂ ವ್ಯವಸ್ಥೆನೆ ಮಲ್ತೊಂದುಂಡು. ಇನಿ ಈ ಒಂಜಿ ಶಿಕ್ಷಕರ ದಿನಾಚರಣೆದ ಸಂದರ್ಭಡ್ ನಮ್ಮ ವಾಸುದೇವ ಮಾಸ್ಟ್ರೇನು ಗುರುತಿಸೋನ ಮುಖಾಂತರ ಅರೆಗೆ ಸನ್ಮಾನ ಮಲ್ಪುನ ಮುಖಾಂತರ ಆರು ಇಲ್ಲಡ್ ಕುಲ್ಲರ ಬಲ್ಲಿ ನನಲ ಇರು ಸಮಾಜದ ಕ್ರಿಯಾಶೀಲವಾದ ಕೆಲಸ ಮಲ್ಪಡು ಪನ್ಪುನ ಪ್ರೇರಣೆ ಕೊರ್ಪುನಂಚಿನ ಕೆಲಸಲೇನು ಹಿಂದಿ ವ್ಯವಸ್ಥೆನದಕ್ಕಲು ಮಲ್ದೇರು ಅಂಚಾದ ಅರ್ಧಲ ಇತ್ತೆ ಇಲ್ಲಡ್ ಕುಲ್ದೇರಿಂದದ್ದು ನಿರಂತರವಾದ ನಲ್ಲ ಅರ್ನ ಹಿನಿಡ್ದ ಬಕ್ಕ ನಿವೃತ್ತಿ ಪಂಡಿ ಬೆಟ್ಟಿಗೆ ಮನುಷ್ಯಗೆ ಯಾನ್ ನಿವೃತ್ತಿ ಆಪುನಾಡೆ ಮುಟ್ಟ ಬತ್ತಿ ಎತ್ತೇನ ಅಂತ ಪನ್ಪುನ ಒಂಜಿ ಭಾವನೆ ತಕ್ಷಣ ಬರ್ಪುಂಡು. ಅವಲ ವಿಶೇಷವಾದ ಭಾರಿ ಕಷ್ಟದ ಆ ನಿವೃತ್ತಿನ ಸ್ವೀಕಾರ ಮಲ್ಪರೆ ಮಾಸ್ಟ್ನಕ್ಲೆಗೆ ಭಾರಿ ಕಷ್ಟ. ಬೇತೆ ಪೂರ ಇಲಾಖೆ ದಕ್ಲೆಗಂಡ ಆತು ದ್ವಾಪುಜಿ ದಯಬಂಡ ಜೋಕುಲ್ನ ಮಧ್ಯಡ್ ನಿರಂತರವಾದ ಆ ಶಾಲೆ ಉಪ್ಪುನಾಗ ನಿರಂತರವಾದ ಆದುಪ್ಪುನು ಈ ಜೋಕ್ಲು ಏತ್ ಕಿರಿಕಿರಿ ಮಲ್ಪನ ನೇಕಿ ಏತ್ ಕಲ್ಪೋಡ ನೇಕಿ ಏತ್ ಪನೋಡ ದಿನನಿತ್ಯ ಬೇತೆ ಬೇತೆ ಕಂಪ್ಲೇಂಟ್ಸ್ ಇಂದು ಪೂರ ಬನ್ನಾಗ ಕಿರಿಕಿರಿ ಅವಂದುಪ್ಪುನು ಆಂಡ ನಿವೃತ್ತಿಯಿಂದ ಪನ್ಪುನ ಒಂಜಿ 2-3 ವರ್ಷ ಉಪ್ಪುನಾಗನೇ ಮನಸ್ಸುಡು ಕಿರಿಕಿರಿ ಶುರು ಆಪುನು. ಈ ಜೋಕುಲ್ನ ಮಧ್ಯ ಬಿಡ್ದು ಇಲ್ಲ ಲೆಂಚಕುಲ್ಲುನಪ್ಪ ಪನ್ಪುನ ಒಂಜಿ ಭಾವನೆ ಖಂಡಿತವಾದ ಬರ್ಪುಂಡು. ಐನು ಮಲ್ಪಂದೆ ವಾಸುದೇವ ಮಾಸ್ಟರ್ ನಿವೃತ್ತಿನ ಪ್ರವೃತ್ತಿಯಿಂದ ಪನ್ಪುನ ಲೆಕ್ಕ ಆರು ಜೀವನ ತಂದು ನಿರಂತರವಾದ ಬೇತೆ ಬೇತೆ ಚಟುವಟಿಕೆ ಮಲ್ಪನ ಪ್ರಯತ್ನ ಮಲ್ದೇರು. ಇನ್ನು ಅರ್ನ ಒಂಜಿ ಚಟುವಟಿಕೆದ ಆಧಾರದ ಮಿತ್ತೆ ಏತ ಜೋಕುಲು ಸಾಂಸ್ಕೃತಿಕವಾದ ಬೆಲೆಪಾವನಂಚಿನ ಕೆಲಸ ಮಲ್ದೇರು. ನಮ್ಮ ಕೆಡ್ಡೆ ಬೀಚ್ ಕೊಡ್ತೇರು ಆ ಬೀಚಿನ ಸದುಪಯೋಗ ಮಲ್ಪನಂಚಿನ ಕೆಲಸಲೇ ನಮ್ಮ ಮಲ್ತಿಜಿಂದಾಂಡ ನಮ್ಮ ಊರುಡು ಅಂಚಿತ್ತನ ಬೀಚ್ ಇತ್ತಿದ್ದು ಪ್ರಯೋಜನ ಇಜ್ಜಿ ಅಯ್ನ ಭಾರಿ ಎಡ್ಡೆ ರೀತಿಡ್ ಉತ್ಸವ ಮಲ್ಪನ ಮುಖಾಂತರ ಸಮಾಜಡ್ ಎಡ್ಡೆ ರೀತಿ ಸಂದೇಶ ಕೊರ್ಪನ ಮುಖಾಂತರ ನಮ್ಮ ಇಡೀ ದಕ್ಷಿಣ ಕನ್ನಡ ರಾಜ್ಯದ ಜನಕ್ಕಲು ಪೂರ ಆ ಒಂಜಿ ಉತ್ಸವಕ್ಕೆ ಬರ್ಪನ ನಮ್ಮ ಊರನ್ನು ತೂಪುನಂಚಿನ ಕೆಲಸಲೇನು ಮಲ್ಪನ ಪ್ರಯತ್ನ ಮಲ್ದೇರು. ಅವತ್ತಂದೆ ಸಾರ್ವಜನಿಕ ಶಾರದೋತ್ಸವದ ಸಂದರ್ಭಡ್ ಐತ ಒಟ್ಟಿಗೆ ಹೆಂಗೆ ಗೊತ್ತಿದ್ದನ ಹೆಂಗೆ ಯಾಪ ಬುದ್ಧಿವೈದನ ಆ ಸಂದರ್ಭದ ಇಂಚ ನಿರಂತರವಾದ ಆ ಮಾಸ್ಟ್ರ್ ಐತೊಟ್ಟಿಗೆ ನಿರಂತರವಾದ ಉಲ್ಲೇರು ಅಲ್ಪಾಪನಂಚಿನ ಪ್ರತಿ ಒಂಜಿ ಚಟುವಟಿಕೆಯಲ್ಲ ಸಕ್ರಿಯವಾದ ಭಾಗವಹಿಸಿನ ಮುಖಾಂತರ ನಂಗೆ ಮಾತೆರೆಗಳ ಸಮಾಜದ ಸಂಘಟನೆ ಕಟ್ಟೆರೆಗೆ ಇಂಚ ಪ್ರೇರಣೆ ಕೊರಡ ಧಾರ್ಮಿಕ ಉತ್ಸವ ಮಲ್ಪಡು ಧಾರ್ಮಿಕ ಉತ್ಸವ ಮಲ್ಪನಾಗ ನಮ್ಮ ಸಂಸ್ಕಾರನ ಹೊರತೊಂದು ಆ ನಮನೆ ಧಾರ್ಮಿಕ ಉತ್ಸವ ಮಲ್ಪಡು ಪನ್ಪನ ಸಂಗತಿನಿಲ್ಲ ನಂಗೆ ಮಾತೆರೆಗಳ ಒಟ್ಟೊಟ್ಟು ಕೊನಪನಂಚಿನ ಕೆಲಸಲೇನು ಮಾಸ್ಟರ್ ಮಲ್ದೇರು. ವಿಶೇಷವಾದ ಹಬ್ಬಕ್ಕನ ಊರು ಹಬ್ಬಕ್ಕ ಪುಟ್ಟದಿನಿ ಮೂಡಬಿದ್ರೆ ಅಂಡಲ್ಲ ನಂಗೆ ಹೋರಾಟದ ಕಿಚ್ಚುನು ಕೊರ್ನಾರು ಹಬ್ಬಕ್ಕ ನಮ್ಮ ಉಳ್ಳಾಲದ ಬಾಗಡೆ ಸೋಮೇಶ್ವರಡು ಅವತ್ತಂದೆ ನಮ್ಮ ಒಂಜಿ ಭಾಗ್ಯವಂತರಿದಾದ ಬಂಡ ಹಬ್ಬಕ್ಕ ಸರ್ಕಲ್ನ ಇಡೀ ಜಗತ್ತು ಅಲ್ಪ ಮಲ್ಪಡು ಬಂಡಲ್ಲ ಆತಿಜಿಂದ ಅಂಡಲ್ಲ ನಮ್ಮ ಊರುಡು ಹಬ್ಬಕ್ಕನ ಸರ್ಕಲ್ ನಮ್ಮ ಹಿರಿಯಕ್ಕಲು ಪೂರ ಮಲ್ದೇರು. ಐನು ಹೊರತೊಂದು ದುಂಬುಕೊನಪುನಂಚಿನ ಕೆಲಸ ಮಲ್ಪನ ಜೊತೆಗೆ ಹಬ್ಬಕ್ಕ ಉತ್ಸವಲ್ಲ ಉಳ್ಳಾಲದ ಬಾಗಡೆ ಮಲ್ಪನ ಮುಖಾಂತರ ಹಬ್ಬಕ್ಕ ಉತ್ಸವದ ಮುಖಾಂತರ ಇಡೀ ರಾಜ್ಯಗೆ ಹಬ್ಬಕ್ಕನ ಆ ಚಟುವಟಿಕೆನು ಹಬ್ಬಕ್ಕನ ಆ ಒಂಜಿ ಹೋರಾಟದ ನೆನಪುಲೇನು ಮಲ್ಪನಂಚಿನ ಕೆಲಸಲೇನು ವರ್ಷಂ ಪ್ರತಿ ಮಲ್ಪನ ಆ ಒಂಜಿ ಕಾರ್ಯಕ್ರಮಡ್ಲ ವಾಸುದೇವ ಮಾಸ್ಟ್ರ್ ಸಕ್ರಿಯವಾದ ಭಾಗವಹಿಸಿನ ಮುಖಾಂತರ ನನಾತ್ ಕೆಲಸ ಮಲ್ಪನೆ ಕಾರ್ಯಗೆ ದೇವರ ಶಕ್ತಿ ಕೊರಡು ನಮ್ಮ ಮಾತೆರ್ಲ ಇನಿತ ಒಂಜಿ ಅಭಿನಂದನಾ ಕಾರ್ಯಕ್ರಮ ಆಯ್ಬೆಟ್ಟಿಗೆ ಮಾಸ್ಟರ್ ನನ್ನೊಂಜಿ ಚಟುವಟಿಕೆ ಬೇತೆ ಬೇತೆ ರಾಜಕೀಯಕ್ಕೆ ಬರ್ಪೇರ ಗೊತ್ತಿಜೆಂಕ್ ಆಂಡ ಆರು ಸಾರ್ವಜನಿಕವಾದ ಸಾಮಾಜಿಕವಾದ ನಮ್ಮ ಬೇತೆ ಬೇತೆ ಚಟುವಟಿಕೆ ಕ್ರಿಯಾಶೀಲ ಆದಿತ್ತಿನದಾತ್ರ ಅರ್ನ ಸೇವೆ ಆ ವಿಭಾಗಕ್ಕೆ ನಲ್ಲ ಮಸ್ತ್ ಅಗತ್ಯ ಉಂಡು. ಅರ್ನ ಸೇವೆ ಮಲ್ಪನ ಮುಖಾಂತರ ನನ್ನ ಏರು ನಿವೃತ್ತಿ ಆಪೇರ ಅಕ್ಲೆಗೆ ಪ್ರೇರಣೆ ಕೊರ್ಪುನಂಚಿನ ಕೆಲಸಲೇನು ನಮ್ಮ ಮಾಸ್ಟ್ರ್ ಮಲ್ಪೆರೆ ದೇವರಾರಿಗೆ ಶಕ್ತಿ ಕೊರಡಂದು ಈ ಸಂದರ್ಭ ಪನೊಂದು ನಮ್ಮ ಮಾತೆರ್ನಲ ಪರವಾದ ಅತ್ಯಂತ ಹೃದಯಪೂರ್ವಕವಾದ ಹಿಂದೂ ವ್ಯವಸ್ಥೆನೆ ಉಳ್ಳಾಲದ ಈ ಭಾಗದ ಘಟಕದ ಪರವಾದ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಾದ ಅವಕಾಶ ವಂದಿಸಾದ ಎನ್ನ ಪಾತ್ರದಿಂದ ಜೈ ಹಿಂದ್ ಜೈ ಕರ್ನಾಟಕ. ಒಂಜಿ ಗುರುವಂದನ ಕಾರ್ಯಕ್ರಮಡ್ ಅವೆಲ್ಲಕನ ಎಂಕಲ ದಿನೇಶ್ ನಾಯಕ್ ಅರ್ನ ಶಿಷ್ಯನಕುಲೆ ನಮ್ಮ ಒಟ್ಟಿಗೆ ಉಲ್ಲೇರು ಈ ಸಂದರ್ಭಡು ಹಿಂದಿ ಯೋಸರದ ಪರವಾದ ಅಭಿನಂದನೆ ಸಲ್ಲಿಸೋಡು ಪಡೆದು ಶ್ರೀ ಭಾಸ್ಕರ ಚಂದ್ರ ಶೆಟ್ಟಿ ಮೇಡ ವಿನಂತಿ ಮಲ್ಪ. ಸೋಮನಾಥ ದೇವರನ್ನು ಭಕ್ತಿಪೂರ್ವಕವಾಗಿ ನೆನೆಸ್ಕೊಂಡು ಇವತ್ತು ಹಿಂದೂ ಯುವ ಸೇನೆ ಪಾಂಚಜನ್ಯ ಶಾಖೆ ತೊಕ್ಕೊಟ್ಟು ಈ ಪರಿಸರದ ಶಾಖೆ ಇದರ ವತಿಯಿಂದ ವಾಸುದೇವ್ ಮಾಸ್ಟ್ರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದಾರೆ. ಇವತ್ತು ವಿದ್ಯಾರ್ಥಿಗಳಿಗೆ ಆದರ್ಶ ಗುರುವಾಗಿ ಶ್ರೇಷ್ಠ ಶಿಕ್ಷಣ ತಜ್ಞರಾಗಿ ಮಾಜಿ ರಾಷ್ಟ್ರಪತಿ
ಜೊತೆಯಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ದಕ್ಕಿಸಿಕೊಂಡಂತಹ ಶ್ರೇಷ್ಠ ಶಿಕ್ಷಣದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನವನ್ನು ಅವರು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂತಹ ಏನು ಸೇವೆ ಇದೆ ಅದರ ನೆನಪಿಗಾಗಿ ಅವರ ಜನ್ಮದಿನವನ್ನು ಶಿಕ್ಷಕ ದಿನಾಚರಣೆಯಾಗಿ ಭಾರತ ಸರ್ಕಾರ ಪ್ರತಿ ವರ್ಷ ಅದನ್ನು ಮಾಡ್ತಾಯಿದೆ. ಹಾಗೆ ಇಡೀ ದೇಶದಲ್ಲಿ ಎಲ್ಲ ಶಾಲೆಗಳಲ್ಲಿ ಈ ಶಿಕ್ಷಕ ದಿನಾಚರಣೆಯನ್ನು ಮಾಡ್ತಾಯಿದ್ದಾರೆ. ನಾವಿಲ್ಲಿ ಹಿಂದೂ ಯುವಸೇನೆ ಪಾಂಚಜನ್ಯ ಶಾಖೆ ವತಿಯಿಂದ ವಾಸುದೇವ್ ಮಾಸ್ಟ್ರಿಗೆ ಗೌರವ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಹಿಂದೂ ಯುವಸೇನೆ ಬಗ್ಗೆ ಸತೀಶ್ರೀ ಹೇಳಿದರು. ಬೇರೆ ಬೇರೆ ಸೇವಾ ಚಟುವಟಿಕೆ, ಧಾರ್ಮಿಕ ಚಟುವಟಿಕೆ, ಕ್ರೀಡಾ ಕ್ಷೇತ್ರದಲ್ಲಿ ಹೀಗೆ ಬೇರೆ ಬೇರೆ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದೆ. ಪಾಂಚಜನ್ಯ ಶಾಖೆ ಪ್ರವೀಣ್ ಕುಂಪಾಲ, ದೀಕ್ಷಿತರು ಹಾಗೆ ಎಲ್ಲ ಏನು ಕಾರ್ಯಕರ್ತರು ಒಟ್ಟು ಸೇರಿ ಇಡೀ ವರ್ಷ ಬೇರೆ ಬೇರೆ ಸೇವಾ ಚಟುವಟಿಕೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಕೇಂದ್ರೀಯ ಮಂಡಳಿಯ ಅಧ್ಯಕ್ಷರಾದಂಥ ಯಶೋಧ ಚೌಟ್ರು ಉಪಸ್ಥಿತರಿದ್ದಾರೆ. ಅದರ ಜೊತೆಯಲ್ಲಿ ನಿರಂತರವಾಗಿ ಹಿಂದುತ್ವದ ಕೆಲಸಕ್ಕೆ, ಸಾಮಾಜಿಕ ಕೆಲಸಕ್ಕೆ ಒಟ್ಟು ನಾವು ಉಳ್ಳಾಲ ವಲಯದಲ್ಲಿ ಏನು ಕೆಲಸ ಮಾಡ್ತಾಯಿದ್ದೆ ಅದಕ್ಕೆ ನಿರಂತರವಾಗಿ ಸಹಕಾರ ಕೊಟ್ಟಂಥ ಸತೀಶ್ ಕುಂಪಾಲ್ ಅವರು ಉಪಸ್ಥಿತರಿದ್ದಾರೆ. ಇವತ್ತು ನಮಗಿಲ್ಲಿ ಗೌರವಿಸಲ್ಪಡುವಂತಹ ವಾಸುದೇವ್ ಅವರು ಉಪಸ್ಥಿತರಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಧನಲಕ್ಷ್ಮಿ ಅಕ್ಕ ನಿರಂತರವಾಗಿ ನಾವು ಬರ್ತೀವಿ, ಬೇರೆ ಬೇರೆ ಕ್ರೀಡಾ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ. ಹಾಗಾಗಿ ಅವರಿಗೆ ಈ ಸರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾದಾಗಿ ಅಧ್ಯಕ್ಷರಾಗಿ ನೇತೃತ್ವವನ್ನು ತಗೊಂಡಿದ್ದರು. ಹಾಗೆ ಎಲ್ಲ ಬೇರೆ ಬೇರೆ ಗಣ್ಯರು, ಶಿಕ್ಷಕರಿರ್ಬೋದು, ನಮ್ಮ ಪ್ರಮುಖರೆಲ್ಲರೂ ನಾವು ಸೇರಿದ್ವಿ. ಅದ್ರ ಜೊತೆಯಲ್ಲಿ ಕಾರ್ಯಕರ್ತ ಬಂಧುಗಳು ನಾವೆಲ್ಲರೂ ಸೇರಿದ್ದೀವಿ. ಸಾಧಾರಣ 16 ವರ್ಷಗಳಿಂದ ನಮ್ಮೊಟ್ಟಿಗೆ ಕೆಲಸ ಮಾಡುವಂಥ ಪ್ರಶಾಂತರು ಇದ್ದಾರೆ. ಹೀಗೆ ಎಲ್ಲರೂ ಒಟ್ಟು ಸೇರಿ ಈ ಉಳ್ಳಾಲ ಪರಿಸರದಲ್ಲಿ ಹಿಂದುತ್ವವನ್ನು ಗಟ್ಟಿ ಮಾಡಲಿಕ್ಕೆ, ಹಿಂದುತ್ವವನ್ನು ಉಳಿಸಲಿಕ್ಕೆ, ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ನಾವೆಲ್ಲ ಒಟ್ಟು ಸೇರಾಗಿ ಕೆಲಸ ಮಾಡ್ತಾಯಿದ್ವಿ. ಅದ್ರ ಜೊತೆಯಲ್ಲಿ ಇವತ್ತು ಶಿಕ್ಷಕರನ್ನು ಗೌರವಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ವಾಸುದೇವ್ ಮಾಸ್ಟ್ರು ಇಷ್ಟರವರೆಗೆ ವಿದ್ಯಾರ್ಥಿಗಳನ್ನು ಒಂದು ಒಳ್ಳೆಯ ವ್ಯಕ್ತಿಯಾಗಿ ರೂಪಿಸುವಲ್ಲಿ ತುಂಬ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಸಮಾಜದ ಬೇರೆ ಬೇರೆ ಸ್ತರದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಅವರು ನಮಗೆ ಮಾರ್ಗದರ್ಶನ ನೀಡಲಿ, ಈ ಉಳ್ಳಾಲ ಪರಿಸರದಲ್ಲಿ ನಮ್ಮೊಟ್ಟಿಗೆ ಸಹಕಾರವನ್ನು ಅವರು ಕೊಡಲಿ, ಇನ್ನೂ ಈ ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ದೇವರು ಅನುಗ್ರಹಿಸಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೇವಲ ಜೋಕ್ಲೆಗೆ ಮಾತ್ರ ಶಿಕ್ಷಣ ಕೊರ್ಪುನತ್ ಅರ್ನ ನಿವೃತ್ತಿ ಜೀವನೋಡು ಸಮಾಜಗಳ ತನ್ನ ಸೇವೆನ ಮಲ್ಪುನಾನೆ ತೊಟ್ಟುಗು ಹಸಿರು ಕ್ರಾಂತಿದ ಹೊಸ ಒಂಜಿ ವಿಚಾರನೆ ಉಳ್ಳಾಲದ ಜನತೆದ ಇಲ್ಲಿಲ್ಲಡು ಬಿತ್ತೊಂದುಲ್ಲೆರ್ ನಿಖಲ್ತು ತೂಂದುಪ್ಪರು ಯಾನು ಒಂತೆರ್ನ ಬಗ್ಗೆ ಪನ್ಪುನ ಮಸ್ತು ಪನ್ನೆರ ವೇದಿಕೆಡು ಸತೀಶಣ್ಣ ಮಸ್ತು ಪಾತೆರೇರು ದಯಪಂಡ ಒಂಜಿ ಶಿಕ್ಷಕ್ಕೆ ಪಂಡ ತನ್ನ ವೃತ್ತಿನ ಪ್ರತಿ ಊರಿಯೆಲ್ಲ ತನ್ನ ವಿದ್ಯೆಯನ್ನು ಕಲ್ತಿಬಕ್ಕ ತನ್ನ ಪ್ರೊಫೆಷನಲ್ ಲೈಫ್ಗೋಸ್ಕರ ಒಂಜೊಂಜಿ ಫೀಲ್ಡನ್ನು ಆಯ್ಕೆ ಮನ್ಪೇರಿಗೆ ನಿವೃತ್ತಿ ಆಯ್ಬಕ್ಕ ತನ್ನ ಆರಾಮದ ಜೀವನ ಇಂಚ ಕಲವಪ್ಪುಣಿ ಓಲು ಒಂಜಿ ರೆಸಾರ್ಟೆಡ್ ತನ್ನ ತೋಟದಾರ ಮನೆಟ್ಟ ದಯಪನ್ನ ಮಸ್ತ್ ಶಿಕ್ಷಕರನ್ನ ಇಲ್ಲನ್ನು ಭೇಟಿ ಮಂತಿನಂಚಿನ ಅನುಭವ ಎಲ್ಲ ಒಂಜಿ ಎಲ್ಲಿಯ ಮಟ್ಟದ ಶಿಕ್ಷಕಿಯಾದ ಏನ ವೃತ್ತಿ ಜೀವನನ ನರ್ಸರಿ ಹಿಡಿದು ಸ್ಟಾರ್ಟ್ ಮಂತಿನ ಅಂಚಿನ ಸಂದರ್ಭಡು ತನ್ನ ನಿವೃತ್ತಿ ಜೀವನೊಡ್ಲ ಸಗಾಯವಾದ ಸಮಾಜಗೂ ತನ್ನದ ದಾದಾಂಡ ಲಾವುಡು ಪಂದು ಇನ್ನು ಉಳ್ಳಾಲ ಕ್ಷೇತ್ರಡು ಅವು ಹಸಿರು ಕ್ರಾಂತಿ ಉಪ್ಪು ಸ್ವಚ್ಛ ಭಾರತ್ ಉಪ್ಪು ಈ ಮೂಲಕ ಜನಜಾಗೃತಿ ಮಂತೊಂದು ಉಳ್ಳಾಲದ ಮೂಲೆ ಎಂಕ ಗೊತ್ತಿತ್ತಿಲ್ಲಕನೆ ಸರ್ನ ದಿನಾಲ ಒಂಜೊಂಜಿ ಆರ್ಟಿಕಲ್ ಉಪ್ಪುಂಡು ಅವು ಕೇವಲ ಆರ್ಟಿಕಲ್ ಆದ ಉಪ್ಪುಜಿ ಅವು ಪ್ರಾಕ್ಟಿಕಲ್ ಆದಪ್ಪುನು ಅವು ಮಸ್ತು ಖುಷಿ ಎತ್ತೋ ಸಲ ನಮ್ಮ ಆರ್ಟಿಕಲ್ ಮನ್ಪ ಪಾತೆರುವ ಅಣ್ಣವಿನ ಕಾರ್ಯಗತ ಮನ್ಪುನಂಚಿನ ಮಾಮಲ್ಲ ಶಕ್ತಿ ಇನ್ನು ಎಂಗ್ಲನ ಗುರುಕುಲಡುಂಡು ಅವಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿದ ಎಂಗ್ಲನ ಪ್ರಧಾನರಾದ ಪ್ರತಿ ಸಲ ದಾದಾಣಲ್ ಎತ್ತಣ್ಣ ಏನನ್ನು ಬಾರಿ ಮಲ್ಲ ಪುಗಾರ್ತೇಡು ಪನ್ಪು ನಂಚ ದಾಲೆ ಜಗಡ ಮಸ್ತ್ ಕಲ್ಪೆರ ತಿಕ್ಕೊಂಡು ಏನ ದಾದಾಣ ಬೋರ್ಡ್ ತಿನ್ನಾಂಡ ವಾಸ್ತವ ಸರ್ನ ಒಂಚೂರು ದಾದಾಣ ಗೀಚಿ ನಿಂದಾಂಡ ಸರ್ನ ಸರಿ ಆವತ್ತೇನು ಎತ್ತೋ ಸಲ ಐನು ತಿದ್ದುದು ತೀಡುನ ಒಂಜಿ ನೇರವಾದ ನಡೆನುಡಿತ ಗುರುಕುಲ ಎತ್ತೇರ್ಪಣ್ಣಂದಾಂಡ ಅವು ವಾಸ್ತವ ಮಾಸ್ಟರ್ ಈ ಸಂದರ್ಭದ ಪ್ರತಿ ಸಲ ಶಿಕ್ಷಕರ ದಿನಾಚರಣೆಗೆ ಎನ್ನೊಂಜಿ ಎಲ್ಲಿಯ ಪದ ತೊಟ್ಟುಗೆ ಏನರಿಗೆ ಶುಭಾಶಯನ ಕೊರ್ಪೆ ಅರೆಗೆ ಈ ಒಂಜಿ ಸನ್ಮಾನ ಖಂಡಿತವಾದ ಈ ಪಾಂಚಜನ್ಯ ಶಾಖೆದಕ್ಕಲು ಏನು ಪ್ರತಿ ಸಲ ತುಪ್ಪೆ ಸಂಘಟನೆ ಶಕ್ತಿ ಪಂಡ ಕೇವಲ ಉತ್ಸವಗ ಅತ್ತ ನಾವು ನಾಮಕೆ ವಾಸ್ಯ ಒಂದು ಪಂದೆ ಸಮಾಜಪರ ಚಿಂತನೆಯನ್ನು ಕೊರ್ಪನ ಸಂಘಟನೆ ದಾದ ಪಣ್ಣಂದಾಂಡ ಅವು ಪಾಂಚಜನ್ಯ ಎಂಚ ಶ್ರೀಕೃಷ್ಣ ಪರಮಾತ್ಮೆ ಪಾಂಚಜನ್ಯ ಮೊಳಗಿಸವೆನ ಆ ಪುದರ್ದೊಟ್ಟುಗಿತ್ತೆ ಹೊಸ ಸಂಚಲನ ಎಂಕ್ಲೆನ ಈ ಒಂದು ತೊಕ್ಕೊಟ್ಟು ಪರಿಸರಡೆ ಎಂಗ್ಲ ಯುವಕರನ್ನ ಬಾರಿ ಗಟ್ಟಿ ಮುಟ್ಟದ ತಂಡ ಕೊರೊಂದುಂಡು ಬಹುಶಃ ಇಂಚಿನ ಜವನಿಯರ್ನ ತಂಡ
ಪಂಡ ನಿಷ್ಕ್ರಿಯ ನಮ್ಮ ನಿಷ್ಕಲ್ಮಶವಾದ ಸಮಾಜಕ್ಕೆ ಏಪ ಸೇವೆ ಕೊರೆಯರ ಪಿದಡುವನ ಆನಿದ ದಿನೊಟ್ಟು ಸಮಾಜ ಸರ್ವ ರೀತಿಯ ಸುಧಾರಣೆ ಆಪುಂಡು ಐಕ್ ಮಾದರಿಯಾದ ಪಾಂಚಜನ್ಯ ಶಾಖೆ ದಕ್ಕಲು ಇನ್ನು ವಿಶೇಷವಾದ ವಿದ್ಯೆ ಕೊರ್ನ ಗುರುಕುಲೆಗೆ ಒಂಜಿ ಆಧರಣೀಯವಾದ ಸನ್ಮಾನ ಮಂತೊಂದುಲ್ಲೆರು ಸುರುಕಾದ ನಿಕ್ಲೆಗ್ಲಿ ಕಾರ್ಯಕ್ರಮ ಸಂಘಟನೆ ಮಂತಿನೇಕ್ ನಿಕ್ಲೆಗೆ ಮಾತ ಎನ್ನ ಸೋದರರ ನಕ್ಲೆಗೆ ಏನು ಉಡಲೊರ್ಮೆ ಅಕ್ಲೆಗೆ ಸೊಲ್ಮೆ ಸಂದಾಯ್ತ ಮಲ್ತೊಂದುಲ್ಲೆ ಒಂಜಿ ಎಲ್ಲಿಯ ಪದ ಬಹುಶಃ ಸರ್ ಮಸ್ತಲಕ್ಕೆ ನುಪ್ಪಿರಿ ಎನ್ನ ಸರ್ ಎಂಕ್ ಯಾನ್ ಪಂತಿನ ಹೈಸ್ಕೂಲ್ದ ಪದವು ಅಜ್ಞಾನದ ಮುಸುಕು ಸರಿಸಿ ಸುಜ್ಞಾನದ ದಾರಿ ದೀವಿಗೆಯ ಹರಿಸಿ ಮುನ್ನಡೆಸುವ ದರ್ಶಿಗಳೇ ಗುರುವಂದನೆ 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 ನಿಮಗಾಗಿ ದೇವರಲ್ಲಿ ನಮ್ಮದೊಂದು ಪ್ರಾರ್ಥನೆ ಆಯುಷ್ಯ ಆರೋಗ್ಯ ನೀಡಲೆಂಬ ಹಾರೈಕೆ ನಿಮಗಾಗಿ ದೇವರಲ್ಲಿ ನಮ್ಮದೊಂದು ಪ್ರಾರ್ಥನೆ ಆಯುಷ್ಯ ಆರೋಗ್ಯ ನೀಡಲೆಂಬ ಹಾರೈಕೆ ನಡೆನುಡಿಗಳ ತಿದ್ದಿ ಸತ್ಯಶೀಲದ ಬುದ್ಧಿ ನಡೆನುಡಿಗಳ ತಿದ್ದಿ ಸತ್ಯಶೀಲದ ಬುದ್ಧಿ ಕಲಿಸಿ ಬೆಳೆಸಿ ಮುನ್ನಡೆಸುವ ದರ್ಶಿಗಳೇ ಪ್ರಿಯ ಗುರುಗಳೇ ಗುರುವಂದನೆ 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 ಸೊಲ್ಮೇಲು ಸರ್ವೇ ಜನ ಸುಖಿನೋ ಭವಂತು. ನಚ್ಚಿನ ಶ್ರೀಮತಿ ವಿನಯ್ ಟೀಚರ್ ಉಳ್ಳೇರು ಆರು ಈ ಸಂದರ್ಭದ ಶುಭ ಹಾರೈಕೆ ಮಲ್ಪೋಡು ಪಡ ವಿನಂತಿ. ಈ ಶಾಲೆಗೆ ಬಂದಾಗ ನನ್ನ ಪ್ರಥಮ ಕ್ಲಾಸಿಗೆ 8ನೇ ಕ್ಲಾಸಿಗೆ ಹೋಗಿ ಮ್ಯಾಥ್ಸ್ ಪಾಠ ಮುಗಿಸಿ ಬಂದಾಗ ನನ್ನನ್ನು ನೋಡಿ ನನಗೆ ಪ್ರೋತ್ಸಾಹವನ್ನು ನೀಡಿದಂತಹ ಪ್ರಥಮ ಶಿಕ್ಷಕರು, ಈ ಶಾಲೆಯ ಪ್ರಥಮ ಶಿಕ್ಷಕರು ಶ್ರೀ ವಾಸುದೇವರಾವ್ ಸರ್ರವರು. ಆ ಬಳಿಕ ಶಾಲೆಯಲ್ಲಿ ನಾನು ಬಂದ ನಂತರ ನಾನು ನೋಡಿದ ಹಾಗೆ ಏನೆಲ್ಲ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ, ಶಾಲೆಯ ಪರವಾಗಿ ಮಾಡಿದಂತಹ, ವೈಯಕ್ತಿಕವಾಗಿ ಮಾಡಿದಂತಹ, ಶಾಲೆಯ ಯಾವುದೇ ಶಿಕ್ಷಕರು ಮಾಡಿದಂತಹ ಯಾವುದೇ ಕಾರ್ಯಕ್ರಮ ಇರಲಿ ಅದೆಲ್ಲದರ ಹಿಂದೆ ನಮಗೆ ಪ್ರೇರಕ ಶಕ್ತಿಯಾಗಿದ್ದಂಥವರು ನಮ್ಮ ಶಾಲೆಯ ಶಿಕ್ಷಕರು ಶ್ರೀ ವಾಸುದೇವರಾವ್ ಸರ್ರವರು. ನಮಗೆಲ್ಲರಿಗೊಂದು ರೋಲ್ ಮಾಡೆಲ್, ಒಬ್ಬರು ಮಾಸ್ಟ್ರು ಅಂತ ಹೇಳುವಾಗ ಒಂದು ರೋಲ್ ಮಾಡೆಲ್ ಅಂತ ಒಂದು ಕಲ್ಪನೆ ಬರ್ತದೆ, ಒಬ್ಬ ಸಹೋದ್ಯೋಗಿ ಅಂತ ಹೇಳುವಾಗ ಒಂದು ರೋಲ್ ಮಾಡೆಲ್ ಇರ್ತದೆ. ಅದೆಲ್ಲ ಆಗಿದ್ದವರು ವಾಸುದೇವರಾವ್ ಸರ್ರವರು. ನಿಜವಾಗಿ ಶಾಲೆಯ ವತಿಯಿಂದ ನಮಗೆ ಅವರ ಬಗ್ಗೆ ಅಷ್ಟೊಂದು ಪ್ರೀತಿ ಅಭಿಮಾನಗಳಿದ್ದರು. ಈಗ ನಮ್ಮ ಇಲ್ಲೆಲ್ಲ ಸ್ಟಾಫ್ನವರಿದ್ದಾರೆ, ನೀವು ಯಾರನ್ನು ಬೇಕಾದರೂ ಕೇಳಿ, ಅವರೆಲ್ಲರಿಗೂ ಅವರ ಬಗ್ಗೆ ಇಷ್ಟೇ ಒಂದು ಆತ್ಮೀಯ ಭಾವನೆ ಇದೆ. ಆದರೂ ಕೂಡ ನಮಗೆ ನೀವು ಮಾಡಿದ ರೀತಿಯಲ್ಲಿ ಸನ್ಮಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವೆಲ್ಲಿ ಎಡವಿದ್ದೇವೆಯೋ ಅದನ್ನು ನೀವು ಪರಿಪೂರ್ಣಗೊಳಿಸಿದ್ದೀರಿ. ಅದಕ್ಕೋಸ್ಕರ ನಿಮಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಮಾಡಬೇಕಾಗಿರೋದನ್ನು ನೀವು ಮಾಡಿ ತೋರಿಸಿಕೊಟ್ಟಿದ್ದೀರಿ. ನಮಗೆ ಹೃದಯ ತುಂಬಿ ಬರುವ ಹಾಗೆ ಮಾಡಿದ್ದೀರಿ. ಇದು ಕೇವಲ ನೀವು ಅವರಿಗೊಬ್ಬರಿಗೆ ಮಾಡಿರುವುದಲ್ಲ, ನಮ್ಮ ಶಾಲೆಗೇ ಮಾಡಿರುವಂತಹ ಸನ್ಮಾನ ಅಂತ ನಾನು ಬಂದು ನಿಮಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಹೆಚ್ಚೇನು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತಾ, ವಾಸುದೇವರಾವ್ ಎಂಗಲ ಮಾಸ್ಟ್ರು ಬಜ್ಜಿ ಪಾಪದ ಮಾಸ್ಟ್ರು ಬಂಡ ಆರೆ ಎತ್ತೀನಿ ಐಕ ಅದು ಅರೆನೆ ಎಡ್ಡೆ ಅಂದ ಪನೋಡೆ ದಯಪಂಡ ಈ ಪಾಠ ಅವಡು ಭಾಷಣ ಅವಡು ಐಟೊಂಜಿ ಸಾರ ಬೋಡಿಗೆ ಅವು ಒಂಜಿ ಒಂದು ಮನ್ಪುನಾಗ ಆರೊಂಜಿ ಪಾಠ ಮನ್ಪೊಡೆ ಅಂದ ಕನ್ನಡ ಪಾಠ ಬನ್ನಾಗನೇ ಇಂಕ್ಲೆಗೆ ಒಂಜಿ ಇಂಟ್ರೆಸ್ಟ್ ಇತ್ತಂಜಿ ಅರ್ಜುನನ ವಿಷಯ ಬತ್ತನ ಐಟ್ ಏಕಲವ್ಯನಲ್ಲ ಪನ್ಪೇರು ಅರ್ಜುನೆ ಎಂಚ ಬಿಲ್ವಿದ್ಯೆಡು ಒಂಜಿ ಬಿರ್ಸೆ ಎಂದು ಏಕಲವ್ಯನ ಒಂಜಿ ಹೆಬ್ಬೆರಳನ್ನು ದ್ರೋಣೆದ ದೆತ್ತೊನಿ ಅಂಚ ಒಂಜಿ ಒಂದು ಪಾಠ ಒಂಜಿ 10 ಸ್ಟೋರಿ ಭಾರಿ ಖುಷಿ ಆಪುನಾರ್ನ ಪಾಠಕ್ಕೆ ಅಂದರೆ ಅಜ ಭಾರಿ ಶಾಂತರೂಪಿ ಕೋಪವತ್ತನ ಪ್ರವೀಣರ್ ಬನ್ನಿಯರ್ ನಾಗರ ಬೆತ್ತ ಅಂದ ನಾಗರ ಬೆತ್ತತ್ತು ತಾರೆ ಇಂಚ ಬಗ್ಗದು ಐನು ಬಿರಲ್ಲ ಇಂಚ ಅಗ್ಯಾಲವಂಥದ್ದು ದೊಡಲ್ಲ ಅಂದು ಬೂರ್ನ ಇಡೀ ಕ್ಲಾಸ್ ಕೇನೊಂದಿತ್ತು ಅವು ಭಾರಿ ಅಪರೂಪಾಗಿ ಭಾರಿ ಮಲ್ಲ ಅರೆಗೆ ಸೌಂಡ್ ಬರೋಡು ಇಜ್ಜಿಂದ ಅರೆಗೆ ಸಮಾಧಾನ ಇಜ್ಜಿ ಅಂಚ ಅನ್ನಂಜಿ ಭಾರಿ ಶೋಕದ ಪಾಠ ಅಪಗ ವಿನಯ್ ಟೀಚರ್ ವರ್ಮನೆಟ್ಟದನ್ನ ಪೊಸತ್ತು ಬೈದಿನಿ ಯಾರು ಕುಮಾರಿ ಅದು ಬತ್ತಿನಾರು ಕುಮಾರಿ ಅದು ಬತ್ತಿನಾರಿತ ಶ್ರೀಮತಿ ಅದು ಗಟ್ಟಿ ಮೂಲು ಭದ್ರ ನೆಲೆ ಉರ್ದೇರು ಆರ್ಲ ಅಪ್ಪಗ ಆರು ವರ್ಮನೆಟ್ಟು ಬಂದಾಗನೇ ಎಂಕಲ್ಲ ಮಲ್ಲ ಕೀಟಲದ ಗ್ರೂಫು ಬಜ್ಜಿ ಒಂದು ಉಪದ್ರದ ಅಂಡ ಯಾನ್ ಬೊಕೊಂಜಿ ಎನ್ನ ಕ್ಲಾಸ್ಮೇಟ್ ಪ್ರಸಾದ್ ಉಲ್ಲೇರು ಬಜ್ಜಿ ಪಾಪ ಬಂಡಾಯಿ ಪಿರಾವುಡು ಒಂಜಿ ಪೆತ್ತ ಲೆಕ್ಕ ಕುಲೊಂಡ ಜನ ಉಪದ್ರ ಮನ್ಪುನೇ ಯಾನ್ ವಿನಯ್ ಟೀಚರ್ ವರ್ಮನೆಟ್ಟು ಬಂದಾಗ ಅರೆಗೆ ಫಸ್ಟಿಗೆ ಇಂಟ್ರೊಡ್ಯೂಸ್ ಮಂತೇರು ನಾನು ವಿನಯ್ ಟೀಚರ್ ತಲಪಾಡಿ ಉಂತಾರು ಬಿಡ್ತಿದ್ದಾರೆ ಬೊಬ್ಬೆ ಆಡ್ದು ಒಂದು ಬೊಬ್ಬೆ ಆಡ್ನಾಗ ಅವ್ರು ಬಲ್ತದೇರು ರಡ್ಡು ಮೂಜಿ ದಿನ ಕ್ಲಾಸ್ 1 ಪಂದೆ ಬಲ್ತದೇರು ಪ್ರಸಾದ್ ಗೊತ್ತುಂಡು ಚ
ಆಂಡ ವಾಸುದೇವರಾವ್ ಒಂಜಿ ಬಾರಿ ಎಡ್ಡ ಮಾಸ್ಟ್ರ್ ಆರು ಅಂಚಿಂಚು ಪೋನಾಗ ಯಾನ್ ಯಾಪಲ್ಲ ಕ್ಲಾಸುದ ಪಿದೆ ಇಂಚು ಅಂತ ಉಲ್ಪ ಎಂಕ ಪನಿಷ್ಮೆಂಟ್ ಯಾಪಲ್ಲ ಮೇರು ಒಂಜಿ ಬುಕ್ಕುಡು ಎಂಕ ಬೆರಿಕ್ ಬೊಟ್ಟದು ಒಳಗೆ ಹೋಗಾನು ಒಳಗೆ ಪೋಯರ್ಲಾಪುಜಿ ಉಲಾಯ್ಡು ಪುಣ್ಯ ಪೂರ ಜೋರ್ದ ಟೀಚರ್ ನಕ್ಲಿ ಅಲ್ಲ ಅಚ್ಚ ಕೆಲವು ನೆನಪುಂಡು ಬೊಕ್ಕೊಂಜಿ ವಾಸುಗೋಪಾಲ್ ರಾವ್ ಒಂದು ಇತ್ತೇರು ಅದೇ ವಾಸುಗೋಪಾಲ್ ಮೂಲ ಸೋಮೇಶ್ವರಡಿಲ್ಲಿ ಎಂಕ್ ಆರು ಸರ್ ಆದಿಜಾಂಡ್ ಆರು ಸೀಟ್ ಇತ್ತೇರು ಎಂಕಲ್ ಬೀಟ್ ಇತ್ತ ಇಂದು ಫ್ರೀ ಪೀರಿಯಡ್ ಪೋನಾಗ ಎಂಕಲ್ ಈ ಡೆಸ್ಕ್ನ ಬೊಟ್ಟುಂಡು ಜೋರು ಆರು ತಬಲ ಮಾಸ್ಟ್ರ್ ಮೇರ್ಲೆತ್ತೇರು ಎಂಕ್ ಪೋಡಿಗ್ಯಾನ್ ಬಾರಿ ಜೋರ್ದ ಮಾಸ್ಟ್ರ್ ಆರ್ಲ ಇತ್ತ ಎನ್ನ ಕೆಬ್ದಂಡೆ ಕುಲ್ಲಾಗಿರು ಪಿದೈಲೆತ್ತದು ಅಂಚಿಲೆತ್ತದು ಪನಿಯರು ನಿನಗೆ ತಬಲದಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ ಸಂಜೆ ಮನೆಗೆ ಬಾ ಅಂದ್ ಕ್ಲಾಸಿಗೆ ಅಪ್ಪಗೆ ಇಂಟ್ರೆಸ್ಟ್ ಇಜ್ಜಿ ನಮಕ್ ತೂಲೆ ಟ್ಯಾಲೆಂಟ್ ಇತ್ತು ಆಂಡ ಗುರುಕುಲ್ ಒಂಜಿ ಐನು ಗುರುತಿಸವನ ಬೇಲ ಅಂತೇರು ಎಂಕ್ ಮಸ್ತ್ ಸಮಯ ಒಂಜಿ ಆಜ್ 7 ವರ್ಷದ ಯಾನು ವಿಫೋರ್ಡ್ ಇತ್ತೆ ಅಪ್ಪಗಾರನ ಒಂದು ಇಲ್ಲು ತುಯ್ಯೆ ಅಪ್ಪಗದ ನನಗೆ ಇಂಟ್ರೆಸ್ಟ್ ಆಂಡು ಅಪ್ಪಗಾರನ ಇಲ್ಲಾಗ ಪೋಯೆ ಸರ್ ನನಗೆ ತಬಲ ಕಲಿಸ್ತೀರಾ ಅಂತ ಅಪ್ಪಗ ಅರೆಗೆ ಇಂಟ್ರೆಸ್ಟ್ ಇಜ್ಜಿ ಆರು ಬನ್ನಿಯರು ನನಗೆ ಅದೆಲ್ಲ ಈಗ ಕಲಿಸುವ ಆಸಕ್ತಿ ಹೋಗಿದೆ ದಿನೇಶ್ ನೀನು ಆಗ ಕಲಿಸ್ತೇನೆ ಅಂತ ಹೇಳುವಾಗ ಕಲೀಲಿಲ್ಲ ಅಂದ ಮಸ್ತ್ ಈ ಭಾರತ ಸ್ಕೂಲ್ ಮಸ್ತ್ ನೆನಪುಂಡು ಶಾಲೆದ ಕ್ಲಾಸ್ ವಿನಯ ಟೀಚರ್ ಗೊತ್ತುಂಡು ಇಂದು ಬಾಂಬ್ ದೀತೆ ಬಾಂಬಂಡೆ ಇಂದು ಪುಡಪುನ ಬಾಂಬ್ ಆತು ಜೈನ್ ಉಂಡೆ ದೀಪಾವಳಿದ ಟೈಮ್ ಅಲ್ಲ ಅದು ಬೇರೆ ಇದು ದೀಪಾವಳಿ ಟೈಮಲ್ಲಿ ಒಂದು ಇದು ಕಿಟಕಿಯಲ್ಲಿ ಅದು ಜೈನುಂಡೆಗೆ ಇದು ಊದುವತ್ತಿ ಉರಿಸಿ ಇಟ್ಟದ್ದು ಅನುಷ ಟೀಚರ್ನ ಕ್ಲಾಸ್ ಅಪ್ಪ ಬಂದಾಗ ಎಂಕು ಗೊತ್ತಾಪಣ ಅದು ದೀನ ಏನತ್ತ ಯಾನು ಇಂಚು ತಗೊಂಡಿತ್ತೆ ದಿಡಿಯುಲ್ಲ ಪುಡನಾಗೆ ಎನ್ನನಿದಿರ್ತೇರು ಏನನ್ ಬಕ್ಕ ಎನ್ನ ಕಿಟ್ಟೆಲ್ಲ ಗ್ರೂಪನ್ನು ಕೊನೋದು ಕ್ಲಾಸ್ ಸರಿ ಜಾಡಿ ಸರ್ ಅಪ್ಪಗ ವಾಸುದೇವರವರು ತುಯ್ಯರು ಮೇ ಇಂಚೆ ಈತು ಜೋರುಲ್ಲೇನು ಅಪ್ಪಗ ಮೇರು ಎನ್ನದಿತ್ತರು ಯಾನ್ ಬಜ್ಜಿ ಪಾಪ ಹುಡುಗ್ಯಾನ್ ಮಾತ್ರ ಯಾನ್ ಮಾರ್ಕ್ಸ್ಗಳ ಹೈಯೆಸ್ಟ್ ದೆತ್ತೊಂದಿತ್ತೆ ನೋಟ್ಸ್ ಬರೀ ಒಂದಿತ್ತು ಜಾಂಡ್ ಪಂಡ ಅರ್ನ ಪಾಠ ಆತು ಇಂಟ್ರೆಸ್ಟಿಂಗ್ ಇತ್ತು ಎನ್ನ ಮಂಡ್ಯಡು ಒರಿಯೊಂದಿತ್ತು ಎರಡಕ್ಕೆ ಏನ್ಲೆ ಬೋಡಿತನ ಕನ್ನಡಡೇ ಹೈಯೆಸ್ಟ್ 120 ಬಕ ಗಣಿತಡೆ ಅನ್ನು 15 ಮಾರ್ದು ಮಿತ್ತು ಪೋತಿಚ್ ಮೇರ ಟೀಚರ್ ಆದಿತ್ತೇರು ವರ್ಮನೇರ್ದೋಕ 15 ಮಾರ್ದು ಮಿತ್ತು ಪೋತಿಜಿ ಅನ್ ಗಣಿತಾಡು ಈತ ಪಂಡದು ಎನ್ನಂಜಿ ಜಾಸ್ತಿ ಪಾತೆಂಡ ದಯಮಂತದ್ದು ಕ್ಷಮಿಸಲೆ ಎನ್ನ ರೆಡ್ ಪಾತೆರಂಡ ಎಲ್ಲೇ ಪ್ರಾಯ ನಮ್ಮ ಪೂರ ಎಂಚ ಒಂಜಿ ಚಟುವಟಿಕೆಯಲ್ಲಿ ಮಲ್ತೊಂದಿತ್ತ ತುಂಟಾಟಲ್ಲಿ ಮಲ್ತೊಂದಿತ್ತ ಪನ್ಪನಂಚಿನ ಪಾತೆರನು ನಮ್ಮ ದಿನೇಶ್ ನಾಯಕ್ ಕೊರಿಯರು ಆನ ವಾಸ್ತವ ಮಾಸ್ಟ್ನ ಆರು ಕನ್ನಡ ಅಧ್ಯಾಪಕ ಆದಿತ್ತಿನ ಒಂಜಿ ಎಡ್ಡೆ ಬರವಣಿಗೆದ ಪತ್ರಕರ್ತೆ ಆಯಿನ ಪಂಜಿನ ಪೆರ್ಮೆಲ ದಿನೇಶ್ ನಾಯಕ್ ಗುಂಡು ಎಡ್ಡೆ ಸ್ಫಟಕ ಬರವಣಿಗೆ ದಯಪಂಡ ಒಂಜಿ ಕ್ರೈಮ್ ವಿಷಯ ಉಪ್ಪು ಐನು ಎಂಚೆ ಯಥವತ್ತಾದ ಬರೆಯೋಡು ಅಂಚಿನ ಪೂರ ಕಲೆನು ಕರಗತ ಮಲ್ತೆ ಐಕ್ ಕಾರಣಲ ವಾಸುದೇವ ಮಾಸ್ಟರ್ ಶಿಕ್ಷಣ ಅಂದು ಪನಿಯರೆ ಬಾರಿ ಪೆರ್ಮೆ ಆಪುಂಡು ಈ ಸಂದರ್ಭಡು ದಿನೇಶ್ ನಾಯ್ಕಿಗೆ ಬಾರಿ ಶೋಕುಡೆ ವಿವರಿಸೇರು ವಂದನೆ ಸಲ್ಲಿಸ ಒಂದು ನಮ್ಮ ದುಂಬುದ ಕಾರ್ಯಕ್ರಮಕ್ಕೆ ಪೋಂದುಲ್ಲ ವಾಸುದೇವರಾವು ನಮ್ಮ ಅಭಿಮಾನಪೂರ್ವಕ ಅಭಿನಂದನೆನು ಪ್ರೀತಿಪೂರ್ವಕ ಅಭಿನಂದನೆನು ಸ್ವೀಕಾರ ಮಲ್ಪರೆ ಅಭಿನಂದನ ಆಸರಡು ಕುಲ್ಲೋಡು ಪಡೆದು ಭಿನ್ನ ಮಲ್ತಂದು ನಮ್ಮ ಗಣ್ಯರ್ನಕ್ಲು ಇತ್ತೆ ಶಿಕ್ಷಣ 2 ಸಾರ ತಿರುವನೆ ಶಿಕ್ಷಕರ ದಿನಾಚರಣೆ ಹಿರಿಯರಿಗೆ, ಆತ್ಮೀಯರಿಗೆ, ಸ್ನೇಹಿತರಿಗೆ ನನ್ನ ಮನದಾಳದ ನಮನಗಳನ್ನು ಸಲ್ಲಿಸ್ತೇನೆ. ನನಗೆ ಈ ದಿವಸ ಹೃದಯ ತುಂಬಿ ಬಂದಿದೆ. ಪದಗಳು ಬರ್ತಾ ಇಲ್ಲ.
ನೀವೆಲ್ಲ ನನ್ನ ಬಗೆಗಿನ ವಿಶ್ವಾಸವೋ ಪ್ರೀತಿಯೋ ಅಭಿಮಾನವೋ ಈ ಕಾರಣದಿಂದ ನನ್ನನ್ನು ಗುರುತಿಸಿ ಗೌರವಿಸಿದ್ದೀರಿ. ಬಹಳ ಬಹಳ ಸಂತೋಷವಾಗಿದೆ. ನಾನು ಖುಷಿಪಟ್ಟಿದ್ದೇನೆ, ಸಂತೃಪ್ತನಾಗಿದ್ದೇನೆ. ಯಾಕೆ ಹೇಳಿದರೆ, ನಾನು ಈ ಗೌರವವನ್ನು ನೀವೆಲ್ಲ ಏನು ಗೌರವ ಕೊಟ್ಟಿದ್ದೀರಿ ಮನವಿ ಸಲ್ಲಿಸಿ ಅರ್ಜಿ ಕೊಟ್ಟು ಪಡೆದಂತಹ ಗೌರವ ಅಲ್ಲ. ನಿಮ್ಮ ಮನದಾಳದ ನನ್ನ ಬಗೆಗಿನ ಒಲವಿನ ಉಡುಗೊರೆ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಗೌರವ ನೀವು ಭಾವಿಸಿದ್ದಿರ್ಬೋದು ಅಥವಾ ಸಮಾಜ ಭಾವಿಸಿಕೊಳ್ತದೆ. ಯಾರು ಗೌರವ ಪಡ್ಕೊಳ್ತಾನೆ ಅವನು ದೊಡ್ಡ ಜನ. ಆದರೆ ನನ್ನ ಅಭಿಪ್ರಾಯದಲ್ಲಿ ನನಗೇನು ಗೌರವ ಕೊಟ್ಟಿದ್ದೀರಿ, ನಾನು ದೊಡ್ಡ ಜನ ಅಲ್ಲ. ಆದರೆ ಗೌರವಿಸಿರುವಂತಹ ನೀವು ದೊಡ್ಡ ಜನರು, ನಿಮ್ಮ ಹೃದಯ ದೊಡ್ಡದು. ಯಾವಾಗಲೂ ಮತ್ತೊಬ್ಬರಿಗೆ ನಮನ ಸಲ್ಲಿಸಿದಾಗ ನಮನ ಪಡೆದುಕೊಳ್ಳುವವನಿಗಿಂತ ನಮನ ಕೊಡುವಂತಹವನು ದೊಡ್ಡವನು. ಇದು ಸಂಸ್ಕಾರ, ನಮ್ಮ ದೇಶದ ಸಂಸ್ಕಾರ. ನಮ್ಮ ದೇಶದಲ್ಲಿ ಗುರು ಪರಂಪರೆ ಇದೆ. ಜ್ಞಾನವನ್ನು ಹರಡುವಂತಹ ವಿಧಾನ ಇದೆ, ಪದ್ಧತಿ ಇದೆ. ಯಾವಾಗಲೂ ಜ್ಞಾನವನ್ನು ನಾವು ಬೆಳಕಿಗೆ ಹೋಲಿಸ್ತೇವೆ. ಆ ಜ್ಞಾನದ ಬೆಳಕು ನಮಗೆ ಈ ಲೋಕಕ್ಕೆ ಬೆಳಕು ಬರುವಂತಹದ್ದು ಸೂರ್ಯ ಒಂದು ಹಣತೆ ಇದ್ದ ಹಾಗೆ ಒಬ್ಬ ಶಿಕ್ಷಕ ಒಂದು ಹಣತೆ ಇದ್ದ ಹಾಗೆ. ಆದರೆ ಯಾವ ಹಣತೆ ತಾನು ಬೆಳಗುವುದಿಲ್ಲವೋ ಅದು ಮತ್ತೊಂದು ಹಣತೆಯನ್ನು ಬೆಳಗಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯನಿಗೆ ಬೆಳಕು ಕೊಡುವ ಚೈತನ್ಯ ಇಲ್ಲದೇ ಇದ್ದರೆ ಪ್ರಪಂಚಕ್ಕೆ ಬೆಳಕು ಕೊಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಒಬ್ಬ ಗುರುವಿಗೆ, ಒಬ್ಬ ಅಧ್ಯಾಪಕನಿಗೆ ತಾನು ಬೆಳಗಲಾಗದೇ ಇದ್ದರೆ ಇತರರಿಗೆ ಬೆಳಕನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಭಾವಿಸ್ತೇವೆ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು. ಅನೇಕ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹವರು ಶಿಕ್ಷಕರು. ಹೌದು. ಆದರೆ ನನ್ನ ಅಭಿಪ್ರಾಯದಲ್ಲಿ ಶಿಕ್ಷಕ ವೃತ್ತಿಯಷ್ಟೇ ಪವಿತ್ರ ಅಲ್ಲ, ಪ್ರತಿಯೊಂದು ವೃತ್ತಿಯೂ ಪವಿತ್ರವಾದದ್ದೇ. ಎಲ್ಲವೂ ಪವಿತ್ರವಾದದ್ದೇ. ನಾವು ಒಂದು ವೃತ್ತಿಯನ್ನು, ಒಂದು ಕೆಲಸವನ್ನು ಯಾವ ದೃಷ್ಟಿಯಿಂದ ನೋಡ್ತೇವೆ ಆ ದೃಷ್ಟಿಯಲ್ಲಿ ಅದು ಕಾಣುತ್ತದೆ. ದೃಷ್ಟಿಯಂತೆ ಸೃಷ್ಟಿ ಅಂತ ಹೇಳ್ತೇವೆ. ನಾನು ಯಾವಾಗಲೂ ಒಂದು ನಿದರ್ಶನವನ್ನು ಹೇಳ್ತಾ ಇರ್ತೇನೆ. ಒಬ್ಬ ರೋಗಿ ಡಾಕ್ಟ್ರಲ್ಲಿ ಹೋಗ್ತಾನೆ, ಒಬ್ಬ ಸ್ಪೆಷಲಿಸ್ಟ್ ಅವನು ಆ ರೋಗಿ ಡಾಕ್ಟ್ರಲ್ಲಿ ಹೋಗಿ ತನ್ನ ಹಣೆಯನ್ನು ಮುಟ್ಟಿ ತೋರಿಸ್ತಾನೆ, ಇಲ್ಲಿ ತಲೆನೋವಿದೆ ಅಂತ. ಡಾಕ್ಟ್ರ್ ಏನು ಟೆಸ್ಟ್ ಮಾಡ್ತಾರೆ, ಅವನಿಗೆ ತಲೆನೋವಿಲ್ಲ. ಹೊಟ್ಟೆಯಲ್ಲಿ ತೋರಿಸ್ತಾನೆ, ಸರ್ ಇಲ್ಲಿ ನೋವಿದೆ ಅಂತ. ಹೊಟ್ಟೆ ಚೆಕ್ ಮಾಡ್ತಾರೆ, ಪರಿಶೀಲಿಸ್ತಾರೆ, ಹೊಟ್ಟೆ ನೋವಿಲ್ಲ ಅವನಿಗೆ. ಕಾಲು ತೋರಿಸ್ತಾನೆ, ಕಣ್ಣು ತೋರಿಸ್ತಾನೆ, ಮೂಗು ತೋರಿಸ್ತಾನೆ, ಇಲ್ಲಿ ನೋವಿದೆ ಅಂತ. ಆದರೆ ಆ ವೈದ್ಯರು ಅಷ್ಟು ತಜ್ಞರಾಗಿದ್ದರೂ ಅವನ ಕಾಯಿಲೆ ಯಾವುದಂತ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಒಬ್ಬ ವೃದ್ಧರು ಬರ್ತಾರೆ, ಬಂದು ಅವನನ್ನು ಕೈಯನ್ನು ಹಿಡಿತಾರೆ, ನೋಡ್ತಾರೆ ಅವನ ಬೆರಳ ತುದಿಯಲ್ಲಿ ಗಾಯ ಇದೆ. ಕಾಯಿಲೆ ರೋಗ ಇರುವುದು ಎಲ್ಲಿ ದೇಹದಲ್ಲಿ ಇಲ್ಲ, ಅವನ ಬೆರಳ ತುದಿಯಲ್ಲಿದೆ. ಹೀಗಾಗಿ ನಾವು ನೋಡುವ ದೃಷ್ಟಿ ಏನಿದೆ ಆ ದೃಷ್ಟಿಯ ಮೂಲಕ ನಾವು ಸೃಷ್ಟಿಯನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಸಮಾಜದಲ್ಲಿ ಶಿಕ್ಷಕರಿಗೆ ಗೌರವ ಇದೆ. ಹೌದು, ಶಿಕ್ಷಕರು ಪ್ರತಿಯೊಬ್ಬರು ಕೂಡ ಹಣತೆ ಇದ್ದ ಹಾಗೆ. ಆದರೆ ಸಮಾಜದ ಪ್ರತಿಯೊಬ್ಬರೂ ಕೂಡ ಹಣತೆಗಳು. ನೀವೆಲ್ಲ ಜ್ಞಾನ ಜ್ಯೋತಿಗಳ ಹಾಗೆ ನನ್ನ ಕಣ್ಣಿಗೆ ಕಾಣ್ತಾ ಇದ್ದೀರಿ.
ಯಾಕೆ ಹೇಳಿದರೆ ನೀವು ಸಮಾಜಕ್ಕೆ ಬೆಳಕನ್ನು ಕೊಡ್ತಾ ಇದ್ದೀರಿ. ಈ ಸಾಯಿ ಪರಿವಾರನವರ ಕೆಲಸ ಕಾರ್ಯಗಳನ್ನು ನಾನು ಗಮನಿಸ್ತಾ ಇದ್ದೆ. ಹಾಗೆ ಹಿಂದೂ ಯುವ ಸೇನೆಯ ಕೆಲಸಗಳಿರಬಹುದು. ನೀವೆಲ್ಲ ಇಡೀ ಸಮಾಜಕ್ಕೆ ಅತ್ಯುತ್ತಮವಾದಂತಹ ಸಂದೇಶವನ್ನು ಕೊಡ್ತಾ ಇದ್ದೀರಿ. ಆ ಸಂದೇಶ ಸಮಾಜಕ್ಕೆ ಹೋದಾಗ ಒಂದು ಮಾದರಿ ಆಗ್ತದೆ. ಕೇವಲ ಒಬ್ಬ ಶಿಕ್ಷಕ ಗುರುವಾಗಿ ನೆಲೆ ನಿಲ್ಲುವುದಲ್ಲ, ಪ್ರತಿಯೊಬ್ಬರೂ ಗುರುವಾಗಬೇಕಾಗ್ತದೆ. ಪ್ರತಿಯೊಬ್ಬರ ಹೃದಯದಲ್ಲಿಯೂ ಹಣತೆಯ ಒಂದು ಸ್ಥಾನ ಇರಬೇಕು. ನಾನು ಗುರುವಾಗದೇ ಇದ್ದರೆ ಪ್ರತಿಯೊಬ್ಬರೂ ಗುರುವಾಗಲೇಬೇಕು. ನನ್ನ ಮನೆಯಲ್ಲಿ ನನ್ನ ಕುಟುಂಬಕ್ಕೆ ಬೆಳಕನ್ನು ಕೊಡಲಿಕ್ಕೆ ಆಗೋದಿಲ್ಲ. ನಾನು ಗುರುವಾಗದೇ ಇದ್ದರೆ ನನ್ನ ಸಮಾಜಕ್ಕೆ ಬೆಳಕನ್ನು ಕೊಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಾವೆಲ್ಲರೂ ಕೂಡ ಗುರುಗಳೇ, ಪ್ರತಿಯೊಬ್ಬರೂ ಗುರುವೇ. ಯಾವುದೇ ವೃತ್ತಿ ಇರಲಿ, ಪ್ರತಿಯೊಂದು ವೃತ್ತಿ ಶ್ರೇಷ್ಠವಾದ್ದು. ಶಿಕ್ಷಕ ವೃತ್ತಿ ಮಾತ್ರ ಅಲ್ಲ. ಯಾಕೆ ಒಬ್ಬ ಚಪ್ಪಲಿ ಹೊಲಿಯುವಂತಹ ಚಮ್ಮಾರ, ಅವನ ವೃತ್ತಿ ಶ್ರೇಷ್ಠ ಅಲ್ವೇ? ಒಬ್ಬ ಮರದ ಕೆಲಸಗಾರ, ಬಡಗಿ, ಅವನು ತನ್ನ ಕೆಲಸದ ಮೂಲಕ ಅತ್ಯುತ್ತಮವಾದ ಸಂದೇಶವನ್ನು ಕೊಡ್ತಾನೆ. ಒಬ್ಬ ರಾಜಕಾರಣಿ ಯಾಕೆ ಶ್ರೇಷ್ಠ ಆಗಲಿಕ್ಕಿಲ್ಲ? ಪ್ರತಿಯೊಂದು ವೃತ್ತಿ, ಪ್ರತಿಯೊಂದು ನಾವು ಮಾಡುವಂತಹ ಕೆಲಸ ಅದು ಶ್ರೇಷ್ಠವಾದ್ದು. ಅದರಿಂದ ಒಂದು ಕೆಲಸ ಶ್ರೇಷ್ಠ ಆಗುವುದು ಅದರ ಹೆಸರಿನಿಂದ ಅಲ್ಲ. ಒಬ್ಬ ಶಿಕ್ಷಕ ಎಂದ ಕೂಡಲೇ ಅವನು ಶ್ರೇಷ್ಠ ಅಲ್ಲ. ವೈದ್ಯ ಎಂದ ಕೂಡಲೇ ಶ್ರೇಷ್ಠ ಅಲ್ಲ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೇವೆ. ವೈದ್ಯ ನಾರಾಯಣನಿಗೆ ಸಮಾನ, ಹರಿಗೆ ಸಮಾನ. ಆದರೆ ಒಬ್ಬ ಡಾಕ್ಟರ್ ಅಂತ ಹೇಳಿದ ಕೂಡಲೇ ಅವರು ಹರಿಗೆ ಸಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರ ವೃತ್ತಿಯಿಂದ, ಅವರ ಸ್ವಭಾವದಿಂದ ಆಗ ಮಾತ್ರ ಅವರು ಆ ದೇವರ ಸ್ಥಾನವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ನೀವೆಲ್ಲ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದೀರಿ. ನನ್ನನ್ನು ಗೌರವಿಸಿದ್ದೀರಿ. ಗೌರವಿಸುವುದು ಅಂತ ಹೇಳಿದ್ರೆ ಅದೊಂದು ಸಂಸ್ಕಾರ. ಸಮಾಜಕ್ಕೆ ನಾವು ಯಾವಾಗ ಬೇರೆ ಬೇರೆ ರೀತಿಯ ಸಂಸ್ಕಾರಗಳನ್ನು ಕೊಡ್ತಾ ಹೋಗ್ತೇವೆ, ಆಗ ಸಮಾಜ ಬದಲಾವಣೆ ಆಗ್ತದೆ. ಸಮಾಜದಲ್ಲಿ ಕೆಟ್ಟದ್ದು ನಡೀತಾ ಇರ್ತದೆ, ಹೌದು. ಆದರೆ ಒಳ್ಳೆಯದನ್ನು ಗುರುತಿಸಿದಾಗ ಆಗ ಮಾತ್ರ ಸಮಾಜದಲ್ಲಿ ಒಳ್ಳೆಯದರ ಪ್ರೇರಣೆ ಸಿಗ್ತದೆ. ಇರ್ತದೆ, ಹೌದು. ಕೆಟ್ಟದನ್ನು ದಂಡಿಸ್ತಾ ಹೋಗಬೇಕು, ಹೌದು. ಆದರೆ ಯಾವಾಗ ನಾವು ಒಳ್ಳೆಯದನ್ನು ಪ್ರೇರೇಪಿಸ್ತೇವೆ, ಒಳ್ಳೆಯದಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡ್ತೇವೆ, ಆ ಒಳ್ಳೆಯ ವಿಚಾರಗಳು ಮತ್ತಷ್ಟು ಹರಡಿ ಸುಂದರ ಸಮಾಜದ ನಿರ್ಮಾಣಕ್ಕೆ ದಾರಿಯಾಗ್ತದೆ. ನೀವೆಲ್ಲ ನಮ್ಮ ದೇಶ ಭಾರತ ವಿಶ್ವ ಗುರು ಆಗುವತ್ತ ಹೊರಟಿರುವಾಗ, ಅದರಲ್ಲಿಯೂ ಈ ಸಂದರ್ಭದಲ್ಲಿ ಕೊರೋನಾ ನಮ್ಮ ದೇಶದ ಪ್ರಗತಿಯನ್ನು ತಡೆ ಹಿಡಿದಿರುವ ಸಂದರ್ಭದಲ್ಲಿ ನಮ್ಮಿಂದ ಆಗುವಂತಹ ಕೊಡುಗೆಗಳನ್ನು ಸಮಾಜಕ್ಕೆ ನೀಡುವ ಮೂಲಕ ಸುಂದರವಾದಂತಹ ಭವಿಷ್ಯ ಭಾರತವನ್ನು ಕಟ್ಟೋಣ. ನಮ್ಮ ದೇಶಕ್ಕಾಗಿ ನಮ್ಮಿಂದ ಎಲ್ಲರೂ ಒಂದೇ ಕೆಲಸ ಮಾಡಬೇಕಾಗಿಲ್ಲ. ಅವರವರ ನೆಲೆಯಲ್ಲಿ ಯಾವ್ಯಾವ ಕೆಲಸ ಮಾಡಬೇಕಾಗಿದೆ ಆಯಾ ಕೆಲಸಗಳನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ ಮಾಡಿದಾಗ ಖಂಡಿತವಾಗಿಯೂ ಇಡೀ ದೇಶ ಅಭಿವೃದ್ಧಿ ಆಗಲಿಕ್ಕೆ, ವಿಕಾಸ ಆಗಲಿಕ್ಕೆ ಸಾಧ್ಯತೆ ಇದೆ. ಮಾನವ ಜಾತಿ ತಾನೊಂದೇ ವಲಂ ಅಂತ ಹೇಳ್ತೇವೆ. ಮಾನವ ಜಾತಿ ತಾನು ಒಂದೇ ಮಾನವ ಜಾತಿ, ಎಲ್ಲರೂ ಒಂದೇ. ಆ ಮಾನವೀಯ ಗುಣ ನಮ್ಮೆಲ್ಲರಲ್ಲಿ ನೆಲೆ ನಿಂತಾಗ ಇತರರಿಗೆ ನಾವು ಮಾದರಿ ಆಗಲಿಕ್ಕೆ ಸಾಧ್ಯತೆ ಇದೆ. ನೀವೆಲ್ಲ ಅಂಥ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದ್ದೀರಿ. ಈ ದಿವಸದ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಬಹಳವಾಗಿ ಗೌರವಿಸಿ ನನ್ನ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದ್ದೀರಿ. ನನ್ನಿಂದ ಆಗುವಂಥ ಸಮಾಜಕ್ಕೆ ನನ್ನಿಂದ ಏನೆಲ್ಲ ಸಲ್ಲಿಸಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ಯಾವಾಗಲೂ ಹೇಳ್ತೇನೆ, ನಾನು ಸೇವೆ ಮಾಡೋದಿಲ್ಲ. ಯಾಕೆ ಹೇಳಿದರೆ, ಸೇವೆ ಮಾಡಿದ ನಂತರ ಇಷ್ಟು ಸೇವೆ ಸಲ್ಲಿಸಿದ್ದೇನೆ, ನನಗೇನು ಸಿಕ್ಕಿತಂತ ಬರ್ತದೆ. ನಾನು ಖುಷಿಗಾಗಿ ಮಾಡೋದು. ನಾನೇನಾದರೂ ಮಾಡಿದರೆ ಅದು ಖುಷಿಗಾಗಿ ಮಾಡ್ತೇನೆ. ಅಂದರೆ ಒಂದು ಕೆಲಸ ಆದ ನಂತರ ಅಲ್ಲಿಗೆ ಮುಗಿಯಿತು, ಮತ್ತು ಏನೂ ನಿರೀಕ್ಷೆ ಇರುವುದಿಲ್ಲ. ಅಂತಹ ಒಂದು ಸಮಾಜ ನಮ್ಮದಾಗಲಿ. ನಾವೆಲ್ಲರೂ ಆರೋಗ್ಯವಂತರಾಗಿ ಸಂತೋಷದಿಂದ ಜೀವನವನ್ನು ನಡೆಸುವಂತಹ ಪರಿಸ್ಥಿತಿ ಬರಲಿ ಎಂದು ಆಶಿಸ್ತಾ, ಮಗದೊಮ್ಮೆ ಹಿಂದೂ ಯುವ ಸೇನೆಯವರು ನೀವೆಲ್ಲ ಒಟ್ಟಾಗಿ ಸೇರಿ, ಅದರಲ್ಲಿಯೂ ನನ್ನ ಹಳೆ ವಿದ್ಯಾರ್ಥಿಗಳು ಅನೇಕ ಮಂದಿ ಇದ್ದಾರೆ ಇಲ್ಲಿ. ನಮ್ಮ ರೇಷ್ಮಾ ಜಗದೀಶ್ ಇದ್ದಾರೆ, ಹಾಗೆ ಯಶವಂತ್ ಇದ್ದಾರೆ, ನವನೀತ್ ಇದ್ದಾರೆ, ಮತ್ತು ಇಲ್ಲಿ ಪ್ರಸಾದ್ ಮತ್ತು ಪುರುಷೋತ್ತಮ್ ಇದ್ದಾರೆ,
ಇನ್ನೂ ಕೂಡ ನನಗೆ ಗೊತ್ತಿಲ್ಲ ಯಾರಾದರೂ ಅವರ ಹಳೆಯ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಮತ್ತು ನನ್ನ ಸಹೋದ್ಯೋಗಿ ಹೇಳಿದ್ದಾರೆ. ವಿನಯ್ ಟೀಚರ್ ಮತ್ತು ತಿಪ್ಪೇಸ್ವಾಮಿ ಅಂತ ಇದ್ದಾರೆ, ಅಲ್ಲಿ ಪ್ರಜ್ಞಾ ಇದ್ದಾರೆ, ಹಾಗೆಯೇ ಬಸಪ್ಪ ಸರ್ ಅಂತ ಇದ್ದಾರೆ, ಪ್ರೀತಮ್ ಸರ್ ಇದ್ದಾರೆ. ಹೀಗೆ ಎಲ್ಲರೂ ಕೂಡ ನನ್ನ ಸಹೋದ್ಯೋಗಿಗಳೊಂದಿಗೆ ನನ್ನ ಹಳೆ ವಿದ್ಯಾರ್ಥಿಗಳ ಜೊತೆಯಲ್ಲಿ ಮತ್ತು ನೀವೆಲ್ಲ ಒಟ್ಟಾಗಿ ನನ್ನನ್ನು ಗೌರವಿಸಿದ್ದೀರಿ. ತುಂಬ ತುಂಬ ಸಂತೋಷ ಆಗಿದೆ. ಮತ್ತೊಮ್ಮೆ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೇನೆ. ವಂದನೆ. ಭಾಳ ಸೊಗಸಾಗಿ ಮನದಟ್ಟುವ ರೀತಿಯಲ್ಲಿ ಒಂದಷ್ಟು ವಿವರಗಳನ್ನು ಸಲ್ಲಿಸಿದ್ದಾರೆ ವಾಸುದೇವರಾವ್ ಮಾಸ್ಟ್ರೇ. ಈಗ ನಾವು ಆ ಒಂದು ಭಾಗ್ಯ ಸಿಕ್ಕಿದೆ ಅವರಿಗೆ ಅಭಿನಂದನೆ ಮಾಡುವಂಥದ್ದು. ಅವರು ಮೊದಲು ನಾವು ಹಿಂದಿ ಸೇನೆ ತೊಕ್ಕೋಟ್ ಶಾಖೆಯಿಂದ ರಕ್ಷಾಬಂಧನ ಉತ್ಸವ ಸಂದರ್ಭದಲ್ಲಿ ಬೌದ್ಧಿಕಿಗೆ ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಕೂಡ 1995-97ರಲ್ಲಿ ಆ ಸಂದರ್ಭದಲ್ಲಿ ಪ್ರತಿ ವರ್ಷ ನಾವು ಕರೆದಾಗ ಬೌದ್ಧಿಕ್ ಮಾಡ್ತಿದ್ದವರು ವಾಸುದೇವ್ ಮಾಸ್ಟರ್ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಬಂಧುಗಳೇ, ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಇವತ್ತು ಶನಿವಾರ ದಿವಸ ಆದರೂ ಕೂಡ ಇಷ್ಟು ಸಂಖ್ಯೆಯಲ್ಲಿ ನಮ್ಮ ಪ್ರಾಮಾಣಿಕತೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಉಳ್ಳಾಲ ಭಾಗದಲ್ಲಿ ಬಹುಶಃ ಶಿಕ್ಷಕರ ದಿನಾಚರಣೆ ಇಷ್ಟು ಒಂದು ಮುಂಜಾನೆ ಹೊತ್ತಿಗೆ ಅಭಿನಂದಿಸಿದ ಒಂದು ಸಂಸ್ಥೆ ಇದ್ದರೆ ಅದು ಹಿಂದಿ ಯೋಜನೆ ಅಂತ ಹೇಳಲಿಕ್ಕೆ ಬಹಳ ಖುಷಿ. ಯಾಕೆಂದರೆ ಒಂದು ವಾರಕ್ಕಿಂತ ಮೊದಲೇ ನಾವು ಇನ್ವಿಟೇಷನ್ ಪ್ರಿಂಟ್ ಮಾಡಬೇಕು, ಎಂತೆಂಥ ಕಾರ್ಯಕ್ರಮ ಮಾಡಬೇಕು, ಜನ ಸೇರಿಸ್ಬೇಕು. ನಮ್ಮದು ಏನಿಲ್ಲ, 2 ದಿವಸಕ್ಕಿಂತ ಮೊದಲೇ ನಾವೆಲ್ಲ ನಿರ್ಧಾರ ಮಾಡಿ ಪುರುಷೋತ್ತಮ್ ಕಲ್ಲಾಪು ಮತ್ತು ದೀಕ್ಷಿತ್ ಎಲ್ಲ ಸೇರಿ ನಾವು ರೆಡಿ ಮಾಡಿದ್ದೇವೆ. ಅದರಿಂದ ಎಲ್ಲರೂ ಸೇರಿದಿರಿ. ಬಂದಂಥ ಎಲ್ಲರಿಗೂ, ವಿಶೇಷವಾಗಿ ವೇದಿಕೆಯಲ್ಲಿದ್ದ ಎಲ್ಲರಿಗೂ, ಹಾಗೆ ಬಂದಂಥ ಎಲ್ಲ ಹಿಂದಿ ಯೋಜನೆ ಕಾರ್ಯಕರ್ತರಿಗೂ, ಈ ಒಂದು ಶಿಕ್ಷಕ ವೃಂದಕ್ಕೂ, ಹಾಗೆ ಭಾರತ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರಿಗೂ ನಿಮ್ಮೆಲ್ಲರಿಗೂ ವಂದನೆಗಳು ಸಲ್ಲಿಸುತ್ತಾ, ಮಾಧ್ಯಮದ ಮಿತ್ರರಿಗೂ ವಂದನೆ ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇನೆ. ನಮ್ಮ ನಿವೃತ್ತ ಶಿಕ್ಷಕರಿಗೆ ವಾಸುದೇವರಾವ್ಗೂ ಸನ್ಮಾನ ಆಂಡ ಇನಿ ವಿಶೇಷವಾದ ನಮ್ಮ ಮಾತೆರ್ಲ ಒಂಜಿ ಸಂಘಟಕ್ಕೆ ಹಿಂದೂ ಯುವ ಸೇನೆದ ನಾಯಕೆ ಅಂಚನೆ ಮಾತ ಕಾರ್ಯಕರ್ತರನ್ನ ಒಂಜಿ ಜೋಡಣೆ ಮಂತದ್ದು ಅಕ್ಲೆಗೆ ಒಂಜಿ ಸ್ಫೂರ್ತಿ ಕೊರ್ಪುನಂಚಿನ ನಮ್ಮ ನಾಯಕರಾಯನಂಚಿನ ಪ್ರವೀಣ್ ಎಸ್ ಕುಂಪಾಲ ಅರ್ನ ಇನ್ನು ಪುಟ್ಟ ದಿನ. ಈ ಪುಟ್ಟ ದಿನಕ್ಕೆ ನಮ್ಮ ಮಾತೆರ್ಲ ಒಂದು ಶುಭಾಶಯ ಕೋರ್ನ ನಮ್ಮ ಆದ್ಯ ಕರ್ತವ್ಯ. ಆ ಗ್ರಾಮದ ಸೋಮನಾಥ ದೇವೆರ್ಲ, ಮಹಾಗಣಪತಿ ದೇವೆರ್ಲ ಅಂಚನೆ ನಮ್ಮೊಂದು ಬತ್ತಿನಂಚಿನ ಮಾತ ಸರ್ವಶಕ್ತಿಲ್ಲ ಆರೆಗೆ ದೀರ್ಘಾಯುಷ್ಯ ಬಕ ಆರೋಗ್ಯ ಅಂಚನೆ ವೃದ್ಧಿ ಮಾತ ದನಕನಕಾದಿ ಸಂಪತ್ತನ್ನು ಕೊರಡು ಒಂದು ಪ್ರಾರ್ಥನೆ ಮಂತೊಂದು ಇನಿ ಅರೆಗೆ ಪ್ರವೀಣ್ ಎಸ್ ಕುಂಪಾಲ ಅರೆಗೆ ನಮ್ಮ ಮಾತೆರ್ಲ ಒತ್ತಿರ್ದು ಅರೆಗೊಂಜಿ ಆ ಕೇಕ್ ಕಟ್ ಮನ್ಪುರ ಮುಖಾಂತರ ಅರೆಗೆ ನಮ್ಮ ಸ್ವಾಗತ ಬಕ ಆಶಯ ಆವಡೊಂದು ಪಣೊಂದು ಅರ್ನ ಇತ್ತ ಕೇಕ್ ಕಟ್ ಮನ್ಪುರ ಮುಖಾಂತರ ಅರೆಗೆ ಶುಭಾಶಯ ಸಂದವ. ಗಣೇಶೋತ್ಸವದ ಮಂಗಳೂರು ಗಣೇಶೋತ್ಸವ ಸಂದರ್ಭ ರಕ್ತದಾನ ಮಲ್ಪುನ ಜನ ಈ ವರ್ಷ ಒಂದು ಶಿಕ್ಷಕರಿಗೆ ಗೌರವ ಮಲ್ಪುನ ಜನ ಯೋಗ ಪದ ಒವಾಲ ಪುಟ್ಟ ಬರ್ಬದ ನೆಚ್ಚಿನಾಲ ವಿಶೇಷತೆ ಮಲ್ಪುನ ಜನ ಕಲ್ಪನೆ ಲೆಂಕಿಲ್ಲ ಈಗ ಪೂರಕ ನಮ್ಮ ಜವಣೇರು ನಮ್ಮ ಎಂಕ್ಲೊಟ್ಟಿಗೆ ಮಾತು ಆತ್ಮೀಯ ಜವಣೇರು ಮಾತಿರಲಿ ಇಂಕ ಪೂರ ಸಹಕಾರ ಕೊರೊಂದು ಬರ್ತೀರ ಚಿರದ ಈ ನಿಕ್ಲ ಮಾತಿರಲ್ಲ ಪ್ರೀತಿಗೆ ರಿನಿಯಾದ ನಿಕ್ಲ ಎದುರು ಚೀಪೆ ನಿಕ್ಲಲ್ಲಿ ಬಂದಕ್ಕೆ ಚೀಪೆ ಅವ್ರು ಬಂದು ಕೇಕ್ ಮಾಡೋದು.